ಹರೇ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ. ಭಕ್ತಿರ್ಭವತಿ ನೈಷ್ಟಿಕಿ. ಶ್ರೀಮದ್ ಭಾಗವತ ಸ್ಕಂದ 4 ಅಧ್ಯಾಯ 9 ಶ್ಲೋಕ 11ರಿಂದ ಭಕ್ತಿಂ ಮೋಹ ಪ್ರವಹತಾಂ ತ್ವಯಿ ಮೇ ಪ್ರಸಂಗೋ. ಭಕ್ತಿಂ ಪ್ರವಹತಾಂ ತ್ವಯಿ ಮೇ ಪ್ರಸಂಗೋ. ಭಕ್ತಿಂ ಮೋಹ ಪ್ರವಹತಾಂ ತ್ವಯಿ ಮೇ ಪ್ರಸಂಗೋ. ಭಕ್ತಿಂ ಪ್ರವಹತಾಂ ತ್ವಯಿ ಪ್ರಸಂಗೋ. ಭೂಯಾದ್ ಅನಂತ ಮಹತಾಂ ಅಮಲಾಶಯಾನಾಂ. ಭೂಯಾದ್ ಅನಂತ ಮಹತಾಂ ಅಮಲಾಶಯಾನಾಂ. ಯೇನಾಂಜಸೋಳ್ಬಣಂ ಉರುವ್ಯಸನಂ ಭವಾಬ್ಧಿಂ. ಯೇನಾಂಜಸೋಳ್ಬಣಂ ಉರುವ್ಯಸನಂ ಭವಾಬ್ಧಿಂ. ನೇಷ್ಯೆ ಭವದ್ಗುಣ ಕಥಾಮೃತಪಾನಮತ್ತಃ. ನೇಷ್ಯೆ ಭವದ್ಗುಣ ಕಥಾಮೃತಪಾನಮತ್ತಃ. ಶ್ಲೋಕ ಓದಿ ಎಲ್ಲರೂ ಒಬ್ಬರಾದ್ಮೇಲೆ. ಶ್ಲೋಕ 11. ಹರೇ ಕೃಷ್ಣ ಪ್ರಭುಜಿ. ಭಕ್ತಿ ಮೋಹೋರ್ ಮಹ ಪ್ರಹತಾಂ ತ್ವಯಿ ಮೇ ಪ್ರಸಂಗೋ ಭೂಯಾತ್ ಅನಂತ ಮಹತಾಂ ಅಮಲ ಆಶಯನಾಂ. ಯೇನ ಅಂಜಸೋ ಗುಲ್ಬಣಂ ಪೂರ್ವವಿಜನಂ ಭವಾಬ್ಧಿಂ. ನೇಷ್ಯಾ ಭವದ್ಗುಣಕಥಾ ಅಮೃತಪಾನಮತ್ತಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಗುರುಜಿ. ಭಕ್ತಿಂ ಮೋಹ ಪ್ರವಹತಾಂ ತ್ವಯಿ ಮೇ ಪ್ರಸಂಗೋ ಭೂಯಾದನಂತ ಮಹತಾಂ ಅಮಲಾಶಯಾನಾಂ. ಏನಾಂಜಸೋಲ್ಬಣಮುರವ್ಯಸನಂ ಜವಾಬ್ಧಿಂ. ನೇಷ್ಯೆ ಗುಣಕಥಾಮೃತಪಾನಮತ್ತಃ. ಧನ್ಯವಾದಗಳು ಗುರುಜಿ. ಹರೇ ಕೃಷ್ಣ ಗುರುಜಿ. ಭಕ್ತಿ ಮುಹು ಪ್ರವಹತಾಂ ತ್ವಯಿ ಮೇ ಪ್ರಸಂಗೋ ಭೂಯಾದನಂತ ಮಹತಾಂ ಮಲಾಶಯಾನಾಂ. ಏನಾಂಜಸೋರ್ವಣ ಮುರವ್ಯಸನಂ ಭವಾಬ್ಧಿಂ. ನೇಷ್ಯಾಂ ಭವದ್ಗುಣ ಕಥಾಮೃತಪಾನಮತ್ತಃ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ.
ಭಕ್ತಿಂ ಪ್ರವಹತಾಂ ತ್ವಯಿ ಮೇ ಪ್ರಸಂಗೋ ಭೂಯಾದ್ ಅನಂತ ಮಹತಾಂ ಅಮಲಾಶಯಾನಾಂ ಏನಾಂಜಸೋಲ್ಬಣಂ ಉರುವ್ಯಸನಂ ಭವಾಬ್ಧಿಂ ನೇಷೇ ಭವದ್ಗುಣ ಕಥಾಮೃತ ಪಾನಮತ್ತಃ. ಧನ್ಯವಾದಗಳು ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ. ಭಕ್ತಿಂ ಮುಹುಃ ಪ್ರವಹತಾಂ ತ್ವಯಿ ಮೇ ಪ್ರಸಂಗೋ ಭೂಯಾದನಂತ ಮಹತಾಂ ಅಮಲಾ ಆಶಯಾನಾಂ ಏನಾಂ ಜಲೋತ್ಪಣ ಮುಹುರ್ವ್ಯಸನಂ ಜವಾಬ್ದಿಂ ನೇಷೇ ಭವದ್ಗುಣ ಕಥಾ ಅಮೃತ ಪಾನಮತ್ತಃ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಭಕ್ತಿಂ ಮುಹುರ ಪ್ರವಹತಾಂ ತ್ವಯಿ ಮೇ ಪ್ರಸಂಗಃ ಭೂಯಾದನಂತ ಮಹಾತಾಮಲಾಶಯಾನಾಂ ಯೇನಾಂಜಸೋಲ್ಬಣ ಮುರುವ್ಯಸನಂ ಭವಾಬ್ಧಿಂ ನೇಷ್ಯ ಭವದ್ಗುಣ ಕಥಾಮೃತ ಪಾನಮತ್ತಃ. ಧನ್ಯವಾದ ಗುರುಜಿ. ಹರೇ ಕೃಷ್ಣ ಗುರುಗಳೇ. ಭಕ್ತಿಂ ಮುಹುಃ ಪ್ರವಹತಾಂ ತ್ವಯಿ ಮೇ ಪ್ರಸಂಗೋ ಭಯಾದನಂತ ಮಹತಾಮಲಾಶಯಾನಾಂ ಯೇನಾಂಜಸೋಲ್ಬಣ ಮುರುವ್ಯಸನಂ ಭವಾಬ್ಧಿಂ ನೇಷೇ ಭವದ್ಗುಣ ಕಥಾಮೃತ ಪಾನಮತ್ತಃ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಭಕ್ತಿಂ ಮುಹುಃ ಪ್ರವಹತಾಂ ತ್ವಯಿ ಮೇ ಪ್ರಸಂಗೋ ಭೂಯಾದ್ ಅನಂತ ಮಹತಾಂ ಅಮಲಾಶಯಾನಾಂ ಏನಾಂಜಸೋಲ್ಬಣಂ ಉರುವ್ಯಸನಂ ಭವಾಬ್ಧಿಂ ನೇಷ್ಯೇ ಭವದ್ಗುಣ ಕಥಾಮೃತ ಪಾನಮತ್ತಃ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಭಕ್ತಿಂ ಮುಹುರ್ ಪ್ರವಹತಾಂ ತ್ವಯಿ ಮೇ ಪ್ರಸಂಗೋ ಭೂಯಾದನಂತ ಮಹತಾಂ ಮಮಲಾಶಯಾನಾಂ ಏನಾಂಜಸೋಲ್ಬಣ ಮರುವ್ಯಸನಂ ಭವಾಬ್ಧಿಂ ನೇಷೇ ಭವದ್ಗುಣ ಕಥಾಮೃತ ಪಾನಮತ್ತಃ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಭಕ್ತಿಂ ಮುಹುಃ ಪ್ರವಹತಾಂ ತ್ವಯಿ ಮೇ ಪ್ರಸಂಗೋ ಭೂಯಾದನಂತ ಮಹತಾಮಲಾಶಯಾನಾಂ ಏನಾಂಜಸೋಲ್ಬಣ ಮುರುವ್ಯಸನಂ ಭವಾಬ್ಧಿಂ ನೇಷೇ ಭವದ್ಗುಣ ಕಥಾಮೃತ ಪಾನಮತ್ತಃ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಭಕ್ತಿಂ ಮುಹುಂ ಪ್ರವಹತಾಂ ತ್ವಯಿ ಮೇ ಪ್ರಸಂಗೋ ಭೂಯಾನಂತಃ ಮಮಲಾಶಯಾನಾಂ ಏನಾಂಜಸೋಲ್ಬಣ ಮುರುವ್ಯಸನಂ ಭವಾಬ್ಧಿಂ ನೇಷೇ ಭವದ್ಗುಣ ಕಥಾಮೃತ ಪಾನಮುಕ್ತಂ. ಹರೇ ಕೃಷ್ಣ ಪ್ರಭುಜಿ. ಭಕ್ತಿ ಸೇವೆಯನ್ನು, ಭಕ್ತಿ ಸೇವೆಯನ್ನು, ಮುಹುಹು ಮತ್ತೆ ಮತ್ತೆ, ಪ್ರವಹತಾಂ ನಡೆಸುವ, ತ್ವಯಿ ನಿನ್ನಲ್ಲಿ, ಮೇ ನನ್ನ, ಪ್ರಸಂಗ ಆತ್ಮೀಯ ಸಂಬಂಧವು, ಭೂಯಾತ್ ಆಗಲಿ, ಅನಂತ ಎಲೈ ಅನಂತನೇ, ಮಹತಾಂ ಮಹಾಭಕ್ತರ, ಅಮಲ ಆಶಯಾನಾಂ ಲೌಕಿಕ ಕಲ್ಮಶಗಳಿಂದ ಮುಕ್ತವಾದ ಹೃದಯಗಳುಳ್ಳ, ಏನ ಯಾವುದರಿಂದ, ಅಂಜಸ ಸುಲಭವಾಗಿ, ಉಲ್ಬಣಂ ಭಯಂಕರವಾದ, ಉರು ಮಹಾ, ವ್ಯಸನಂ ಅಪಾಯಗಳಿಂದ ತುಂಬಿದ, ಭವ ಆಬ್ಧಿಂ ಐಹಿಕ ಅಸ್ತಿತ್ವ ಸಾಗರವನ್ನು,
ಐಹಿಕ ಸಾಗರವನ್ನು ನೇಷ್ಯೆ ನಾನು ದಾಟುತ್ತೇನೆ. ನಾನು ದಾಟುತ್ತೇನೆ. ಭವತ್ ನಿನ್ನ. ನಿನ್ನ ಗುಣ ಅಲೌಕಿಕ ಗುಣಗಳ. ಕಥಾ ಲೀಲೆಗಳ. ಅಮೃತ ಅಮೃತದ ನಿತ್ಯ. ಪಾನ ಪಾನದಿಂದ. ಮತ್ತಃ ಉಚ್ಚಾದ. ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಧ್ರುವ ಮಹಾರಾಜನು ಮುಂದುವರಿಸಿದನು, ಅನಂತ ಪ್ರಭುವೆ, ನದಿಯ ತರಂಗಗಳು ಸತತವಾಗಿ ಹರಿಯುವಂತೆ ನನಗೆ ಅನವರತವಾಗಿ ನಿನ್ನ ದಿವ್ಯ ಪ್ರೇಮಪೂರ್ಣವಾದ ಸೇವೆಯಲ್ಲಿ ನಿರತವಾಗಿರುವ ಶ್ರೇಷ್ಠ ಭಕ್ತರ ಸಂಘ ಲಭಿಸುವಂತೆ ಅನುಗ್ರಹ ಮಾಡು. ಅಂತಹ ದಿವ್ಯ ಭಕ್ತರು ಸಂಪೂರ್ಣ ನಿಷ್ಕಲ್ಮಶ ಸ್ಥಿತಿಯಲ್ಲಿರುವವರು. ಭಕ್ತಿ ಸೇವೆಯ ವಿಧಾನದಿಂದ ನಾನು ಉರಿಯುವ ಬೆಂಕಿಯಂತೆ ಅಪಾಯಕಾರಿಯಾದ ಅಲೆಗಳಿಂದ ತುಂಬಿದ ಅಜ್ಞಾನಮಯವಾದ ಸಂಸಾರ ಸಾಗರವನ್ನು ದಾಟಲು ಖಂಡಿತ ಸಾಧ್ಯವಾಗುತ್ತದೆ. ಇದು ನನಗೆ ತುಂಬಾ ಸುಲಭ, ಏಕೆಂದರೆ ನಿನ್ನ ಶಾಶ್ವತವಾದ ದಿವ್ಯ ಗುಣಗಳು ಲೀಲೆಗಳ ಬಗ್ಗೆ ಶ್ರವಣ ಮಾಡುವ ಹುಚ್ಚು ನನಗೆ ಹಿಡಿದಿದೆ. ಧ್ರುವ ಮಹಾರಾಜನು ಮುಂದುವರಿಸಿದನು, ಅನಂತ ಪ್ರಭುವೇ, ನದಿಯ ತರಂಗಗಳು ಸತತವಾಗಿ ಹರಿಯುವಂತೆ ನನಗೆ ಅನವರತವಾಗಿ ನಿನ್ನ ದಿವ್ಯ ಪ್ರೇಮಪೂರ್ಣವಾದ ಸೇವೆಯಲ್ಲಿ ನಿರತವಾಗಿರುವ ಶ್ರೇಷ್ಠ ಭಕ್ತರ ಸಂಘ ಲಭಿಸುವಂತೆ ಅನುಗ್ರಹ ಮಾಡು. ಅಂತಹ ದಿವ್ಯ ಭಕ್ತರು ಸಂಪೂರ್ಣ ನಿಷ್ಕಲ್ಮಶ ಸ್ಥಿತಿಯಲ್ಲಿರುವವರು. ಭಕ್ತಿ ಸೇವೆಯ ವಿಧಾನದಿಂದ ನಾನು ಉರಿಯುವ ಬೆಂಕಿಯಂತೆ ಅಪಾಯಕಾರಿಯಾದ ಅಲೆಗಳಿಂದ ತುಂಬಿದ ಅಜ್ಞಾನಮಯವಾದ ಸಂಸಾರ ಸಾಗರವನ್ನು ದಾಟಲು ಖಂಡಿತ ಸಾಧ್ಯವಾಗುತ್ತದೆ. ಇದು ನನಗೆ ತುಂಬಾ ಸುಲಭ, ಏಕೆಂದರೆ ನಿನ್ನ ಶಾಶ್ವತವಾದ ದಿವ್ಯ ಗುಣಗಳು ಲೀಲೆಗಳ ಬಗ್ಗೆ ಶ್ರವಣ ಮಾಡುವ ಹುಚ್ಚು ನನಗೆ ಹಿಡಿದಿದೆ. ಮಧುಮಯಿ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕಿ ಜೈ. ಧ್ರುವ ಮಹಾರಾಜನ ಮಾತಿನ ಮುಖ್ಯ ಅಂಶವೆಂದರೆ ಅವನಿಗೆ ಶುದ್ಧ ಭಕ್ತರ ಸಹವಾಸ ಬೇಕು ಎನ್ನುವುದು. ದಿವ್ಯ ಭಕ್ತಿ ಸೇವೆಯು ಭಕ್ತರ ಸಂಘವಿಲ್ಲದೆ ಪರಿಪೂರ್ಣವೂ ಆಗದು, ರುಚಿಸಲೂ ಆಗದು. ಆದ್ದರಿಂದಲೇ ನಾವು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವನ್ನು ಸ್ಥಾಪಿಸಿದ್ದೇವೆ. ಯಾರು ಈ ಸಂಘದಿಂದ ದೂರವಿದ್ದುಕೊಂಡು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವರೋ ಅವರು ಒಂದು ದೊಡ್ಡ ಭ್ರಮೆಯಲ್ಲಿರುತ್ತಾರೆ, ಏಕೆಂದರೆ ಹಾಗಿರುವುದು ಅಸಾಧ್ಯ. ಭಕ್ತರ ಒಡನಾಟವಿಲ್ಲದವನ ಭಕ್ತಿ ಸೇವೆಯು ಪರಿಪಕ್ವವಾಗದು ಎಂದು ಧ್ರುವ ಮಹಾರಾಜನ ಈ ಮಾತಿನಿಂದ ಸ್ಪಷ್ಟವಾಗುತ್ತದೆ. ಭಕ್ತ ಸಂಘವಿಲ್ಲದ ಭಕ್ತಿ ಸೇವೆಗೂ ಸಾಂಸಾರಿಕ ಚಟುವಟಿಕೆಗೂ ಏನೂ ವ್ಯತ್ಯಾಸ ಇರುವುದಿಲ್ಲ. ಭಗವಂತನು ಹೀಗೆ ಹೇಳುತ್ತಾನೆ, ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂವಿದೋ ಭವಂತಿ ಹೃತ್ಕರ್ಣ ರಸಾಯನಾಃ. ಭಾಗವತ 3.25.25. ಶುದ್ಧ ಭಕ್ತರ ಸಂಘವಿದ್ದರೆ ಮಾತ್ರ ಶ್ರೀಕೃಷ್ಣನ ಮಾತುಗಳು ಪೂರ್ಣ ಶಕ್ತಿಯುತವಾಗಿಯೂ ಹೃದಯ ಮತ್ತು ಕಿವಿಗಳಿಗೆ ಅಪ್ಯಾಯಮಾನವಾಗಿಯೂ ಇರುತ್ತವೆ. ಭಕ್ತರ ಸಂಘ ಬೇಕೆಂದು ಧ್ರುವ ಮಹಾರಾಜನು ಸ್ಪಷ್ಟವಾಗಿ ತಿಳಿಸುತ್ತಾನೆ. ಭಕ್ತಿ ಸೇವೆಯ ಕಾರ್ಯಕಲಾಪಗಳಲ್ಲಿ ಈ ಸಂಘವು ಸತತವಾಗಿ ಪ್ರವಹಿಸುತ್ತಿರುವ ನದಿಯ ಅಲೆಗಳಂತೆ.
ಸ್ವಲ್ಪ ಇದು ಮೇಲೆ ತೆಗಿಬೇಕು ಪ್ರಭುಜಿ. ಹರೇ ಕೃಷ್ಣ. ನಮ್ಮ ಕೃಷ್ಣ ಪ್ರಜ್ಞಾ ಸಂಘದಲ್ಲಿ ದಿನದ 24 ಗಂಟೆಗಳ ಕಾಲವು ನಾವು ಸಂಪೂರ್ಣವಾಗಿ ಭಗವತ್ ಸೇವೆಯಲ್ಲಿ ತೊಡಗಿರುತ್ತೇವೆ. ಪ್ರತಿ ಕ್ಷಣವೂ ಭಗವಂತನ ಸೇವೆಯಲ್ಲೇ ನಿರತರಾಗಿರುತ್ತೇವೆ. ಇದನ್ನು ಭಕ್ತಿ ಸೇವೆಯ ಅಖಂಡ ಪ್ರವಾಹ ಎನ್ನುತ್ತಾರೆ. ಮಾಯಾವಾದಿಯು ನಮ್ಮನ್ನು ಹೀಗೆ ಪ್ರಶ್ನಿಸಬಹುದು, ನೀವು ಭಕ್ತರ ಸಹವಾಸದಲ್ಲೇನೋ ತುಂಬಾ ಸಂತೋಷವಾಗಿರಬಹುದು, ಆದರೆ ಭವಸಾಗರವನ್ನು ದಾಟಲು ನೀವು ಏನು ಮಾಡುತ್ತೀರಿ? ಭವಸಾಗರವನ್ನು ದಾಟುವುದು ಕಷ್ಟವೇನಲ್ಲ ಎಂದು ಧ್ರುವ ಮಹಾರಾಜ ಉತ್ತರಿಸುತ್ತಾನೆ. ಭಗವಂತನ ಮಹಿಮೆಗಳನ್ನು ಶ್ರವಣ ಮಾಡುವ ಹುಚ್ಚು ಹಿಡಿದರೆ ಸಾಕು, ಅಷ್ಟರಿಂದಲೇ ಈ ಸಾಗರವನ್ನು ಸರಾಗವಾಗಿ ದಾಟಬಹುದೆಂದು ಅವನು ಸ್ಪಷ್ಟವಾಗಿ ಹೇಳುತ್ತಾನೆ. ಭಗವದ್ಗುಣ ಕಥಾ, ಭಗವದ್ಗೀತೆ, ಭಾಗವತ ಮತ್ತು ಚೈತನ್ಯ ಚರಿತಾಮೃತಗಳಲ್ಲಿ ಬರುವ ಭಗವಂತನ ಕಥೆಗಳನ್ನು ಒಂದೇ ಸಮನಾಗಿ ಕೇಳುವವನು ಮತ್ತು ಮಾದಕ ವ್ಯಸನಿಯಂತೆ ಭಗವದ್ ವಿಷಯಗಳನ್ನು ಕೇಳುವ ಚಟ ಹತ್ತಿಸಿಕೊಂಡವನು ಸರಾಗವಾಗಿ ಇಹಲೋಕದ ಅಜ್ಞಾನ ಸಾಗರವನ್ನು ದಾಟಬಹುದು. ಲೌಕಿಕ ಅಜ್ಞಾನದ ಸಾಗರವನ್ನು ಉರಿಯುವ ಬೆಂಕಿಗೆ ಹೋಲಿಸಲಾಗಿದೆ. ಆದರೆ ಈ ಉರಿಯುವ ಬೆಂಕಿಯು ಭಕ್ತನಾದವನಿಗೆ ಏನೇನೂ ಅಲ್ಲ, ಏಕೆಂದರೆ ಅವನು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿರುತ್ತಾನೆ. ಸಾಂಸಾರಿಕ ಜಗತ್ತು ಜ್ವಲಿಸುತ್ತಿರುವ ಅಗ್ನಿಯಾದರೂ ಭಕ್ತನಿಗೆ ಅದು ಆನಂದಮಯವಾಗಿ ಕಾಣುತ್ತದೆ. ವಿಶ್ವಂ ಪೂರ್ಣ ಸುಖಾಯತೆ. ಧ್ರುವ ಮಹಾರಾಜನ ಈ ಮಾತಿನ ಅರ್ಥವೇನೆಂದರೆ, ಭಕ್ತರ ಸಂಘದಲ್ಲಿ ಭಕ್ತಿ ಸೇವೆಯನ್ನು ಮಾಡಿದರೆ ಈ ಸೇವೆ ಮತ್ತಷ್ಟು ಹೆಚ್ಚುತ್ತದೆ. ಭಕ್ತಿ ಸೇವೆಯಿಂದ ಮಾತ್ರ ಗೋಲೋಕ ವೃಂದಾವನವೆಂಬ ದಿವ್ಯ ಲೋಕ ಪ್ರಾಪ್ತವಾಗುತ್ತದೆ. ಅಲ್ಲೂ ಸಹ ಕೇವಲ ಭಕ್ತಿ ಸೇವೆಯೇ ಇರುತ್ತದೆ, ಏಕೆಂದರೆ ಭಕ್ತಿ ಸೇವೆಯ ಕಾರ್ಯಕಲಾಪಗಳು ಈ ಲೋಕದಲ್ಲೂ ಆಧ್ಯಾತ್ಮಿಕ ಲೋಕದಲ್ಲೂ ಒಂದೇ. ಭಕ್ತಿ ಸೇವೆ ಬದಲಾಗುವುದಿಲ್ಲ. ಇಲ್ಲಿ ಮಾವಿನ ಹಣ್ಣಿನ ಉದಾಹರಣೆ ಕೊಡಬಹುದು. ಒಬ್ಬನಿಗೆ ಇನ್ನೂ ಹಣ್ಣಾಗದ ಮಾವಿನ ಹಣ್ಣು ಸಿಕ್ಕಿದರೆ ಅದು ಮಾವಿನ ಹಣ್ಣೆ, ಹಣ್ಣಾದ ಮೇಲೂ ಅದು ಮಾವಿನ ಹಣ್ಣೆ. ಆದರೆ ಚೆನ್ನಾಗಿ ಹಣ್ಣಾದ ಮಾವಿನ ಹಣ್ಣು ಹೆಚ್ಚು ರುಚಿ ಮತ್ತು ತಿನ್ನಲು ಇಷ್ಟವಾಗುತ್ತದೆ. ಅಂತೆಯೇ ಗುರುವಿನ ಸಲಹೆ ಸೂಚನೆಗಳಂತೆ ಶಾಸ್ತ್ರೋಕ್ತವಾದ ನಿಯಂತ್ರಕ ತತ್ವಗಳ ಪ್ರಕಾರ ಮಾಡುವ ಭಕ್ತಿ ಸೇವೆ ಇದೆ ಮತ್ತು ಆಧ್ಯಾತ್ಮಿಕ ಲೋಕದಲ್ಲಿ ನೇರವಾಗಿ ದೇವೋತ್ತಮ ಪರಮ ಪುರುಷನ ಸಹವಾಸದಲ್ಲಿ ಮಾಡುವ ಭಕ್ತಿ ಸೇವೆ ಇದೆ. ಆದರೆ ಇವೆರಡೂ ಒಂದೇ, ಏನೂ ವ್ಯತ್ಯಾಸವಿಲ್ಲ. ಒಂದು ಅಪಕ್ವ ಸ್ಥಿತಿ, ಇನ್ನೊಂದು ಪಕ್ವವಾದ ಸ್ಥಿತಿ ಮತ್ತು ಹೆಚ್ಚು ಆಸ್ವಾದನೀಯವಾದದ್ದು. ಇಷ್ಟೇ ವ್ಯತ್ಯಾಸ. ಭಕ್ತರ ಸಂಘದಲ್ಲಿದ್ದರೆ ಮಾತ್ರ ಭಕ್ತಿ ಸೇವೆಯಲ್ಲಿ ಪರಿಪಕ್ವವಾಗಲು ಸಾಧ್ಯ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿಧಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಕ್ತಿಂ ಮುಹುಃ ಪ್ರವಹತಾಂ ತ್ವಯಿ ಮೇ ಪ್ರಸಂಗೋ ಭೂಯಾದನಂತಮಾತಾಂ ಅಮಲಾಶಯಾನಾಂ ಯೇನಾಂಜಸೋಲ್ಬಣಂ ಕುರುವ್ಯಸನಂ ಭವಾಬ್ಧಿಂ ನೇಷ್ಯೆ ಭವದ್ಗುಣಕಥಾಮೃತ ಪಾನಮತ್ತಃ. ಧ್ರುವ ಮಹಾರಾಜನು ಮುಂದುವರಿಸಿದನು, ಅನಂತ ಪ್ರಭುವೆ, ನದಿಯ ತರಂಗಗಳು ಸತತವಾಗಿ ಹರಿಯುವಂತೆ ನನಗೆ ಅನವರತವಾಗಿ ನಿನ್ನ ದಿವ್ಯ ಪ್ರೇಮಪೂರ್ಣವಾದ ಸೇವೆಯಲ್ಲಿ ನಿರತವಾಗಿರುವ ಶ್ರೇಷ್ಠ ಭಕ್ತರ ಸಂಘ ಲಭಿಸುವಂತೆ ಅನುಗ್ರಹ ಮಾಡು.
ಅಂತಹ ದಿವ್ಯ ಭಕ್ತರು ಸಂಪೂರ್ಣ ನಿಷ್ಕಲ್ಮಶ ಸ್ಥಿತಿಯಲ್ಲಿರುವವರು. ಭಕ್ತಿ ಸೇವೆಯ ವಿಧಾನದಿಂದ ನಾನು ಉರಿಯುವ ಬೆಂಕಿಯಂತೆ ಅಪಾಯಕಾರಿಯಾದ ಅಲೆಗಳಿಂದ ತುಂಬಿದ ಅಜ್ಞಾನಮಯವಾದ ಸಂಸಾರ ಸಾಗರವನ್ನು ದಾಟಲು ಖಂಡಿತ ಸಾಧ್ಯವಾಗುತ್ತದೆ. ಇದು ನನಗೆ ತುಂಬಾ ಸುಲಭ, ಏಕೆಂದರೆ ನಿನ್ನ ಶಾಶ್ವತವಾದ ದಿವ್ಯ ಗುಣಗಳು, ಲೀಲೆಗಳ ಬಗ್ಗೆ ಶ್ರವಣ ಮಾಡುವ ಹುಚ್ಚು ನನಗೆ ಹಿಡಿದಿದೆ. ಧ್ರುವ ಮಹಾರಾಜರು ಪರಿಪೂರ್ಣತೆ ಸ್ಥಿತಿಯಲ್ಲಿ ಇದ್ದಾರೆ. ಅವರಾಗ್ಲೇ ಅವರು ಭಗವಂತನನ್ನು ನೋಡ್ತಾ ಇದ್ದಾರೆ, ಅವರ ಅನುಗ್ರಹವನ್ನು ಪಡೆದಿದ್ದಾರೆ. ಆದರೂ ಅವರು ಇಲ್ಲಿ ಭಕ್ತರ ಸಂಘವನ್ನು ಯಾಚಿಸ್ತಾ ಇದ್ದಾರೆ ಪರಿಪೂರ್ಣತೆ ಸ್ಥಿತಿಯಲ್ಲಿ. ಗೀತೆಯಲ್ಲಿ, ಚತುಶ್ಲೋಕಿ ಗೀತೆಯಲ್ಲೂ ಕೃಷ್ಣ ಏನ್ ಹೇಳ್ತಾರೆ? ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮ್ಮಂತಿ ಚ. ಸೊ ಇದು ಭಕ್ತರ ಚಟುವಟಿಕೆಗಳು. ಸೊ ಮಚ್ಚಿತ್ತ ಮದ್ಗತ ಪ್ರಾಣ, ಸೊ ಅವರ ಸಂಪೂರ್ಣ ಚಿತ್ತ ಸರ್ವಸ್ವ ಕೃಷ್ಣನಿಗೆ ಅರ್ಪಣವಾಗಿರುತ್ತೆ, ಕೃಷ್ಣನ ಚಿಂತೆಯಲ್ಲಿರುತ್ತೆ. ಮದ್ಗತ ಪ್ರಾಣ, ಅವರು ಭಗವಂತನ ಶರಣಾಗಿರ್ತಾರೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆಯಂತಹ ಪರಸ್ಪರ, ಅವರೊಬ್ಬರು ಇನ್ನೊಬ್ಬರು ಕೃಷ್ಣನ ಬಗ್ಗೆ, ಕೃಷ್ಣ ಕಥಾ ಅದರಲ್ಲಿ ತೊಡಗುತ್ತಾರೆ. ಬೋಧೆಯಂತಹ ಪರಸ್ಪರ ಕಥೆಯಂತಶ್ಚ ಮಾಂ ನಿತ್ಯಂ, ನಿತ್ಯ ಸತತವಾಗಿ, ಏನು ಬಿಡುವಿಲ್ಲದೆ. ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಹೀಗೆ ಅವರು ದಿವ್ಯ ಆನಂದವನ್ನು ಅನುಭವಿಸ್ತಾರೆ. ಸೊ ಇಲ್ಲಿ ಶ್ರೀ ಪ್ರಭುಪಾದರು ಇನ್ನೊಂದು ಮಾತು ಹೇಳ್ತಾ ಇದೆ, ಏನದು? ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂವಿದೋ ಭವಂತಿರಿತ್ಕರ್ಣ ರಸಾಯನ ಕಥಾ ತಜ್ಜೋಷಣಾತ್ ಆಶು ಅಪವರ್ಗ ವರ್ತ್ಮನಿ ಶ್ರದ್ಧಾ ರತಿರ್ ಭಕ್ತಿರ್ ಅನುಕ್ರಮಿಷ್ಯತಿ. ಸೊ ಇದು ಭಕ್ತರ ಚಟುವಟಿಕೆಗಳು. ಬಹಳ ಚೆನ್ನಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇರೋದು, ಆ ಹೋಲಿಕೆ ಕೊಡ್ತಾ ಇರೋದು, ಒಂದು ಮಾವಿನ ಹಣ್ಣು ಅಪಕ್ವವಾಗಿರುತ್ತೆ, ಪಕ್ವವಾಗಿರುತ್ತೆ. ಸೊ ಇದು ನಾವೀಗ ಅಭ್ಯಾಸ ಮಾಡ್ತಾ ಇರೋದು ಈ ಭೌತಿಕ ಜಗತ್ತಿನಲ್ಲಿ. ನಮ್ಮ ಭಕ್ತಿ ಕಾರ್ಯಗಳು ಅಪಕ್ವವಾದ ಕಾರ್ಯಗಳು, ಇದು ಪಕ್ವವಾಗಿಲ್ಲ. ಇದು ಕಚ್ಚಾ ಆಮ್ ನಮ್ಮ ಸ್ಥಿತಿ. ಆಮೇಲೆ ವೈಕುಂಠ ಲೋಕದಲ್ಲಿ ಇದು ಮುಂದುವರಿಯುತ್ತೆ. ಮಾಯಾವಾದಿಗಳು ಅನ್ಕೊಳ್ಳೋ ರೀತಿಯಲ್ಲೋ ಈ ಭಕ್ತಿ ಚಟುವಟಿಕೆಗಳು ಈಗ ಮಾಡ್ಬೇಕು ನಾವು, ಮತ್ತೆ ಆಮೇಲೆ ಪರಿಪೂರ್ಣತೆ ಆದ್ಮೇಲೆ ನಾವು ಕೃಷ್ಣನಿಗೆ ಒಂದಾಗ್ಬಿಡ್ತೇವೆ. ಮತ್ತೆ ನಮಗೆ ಈ ಭಕ್ತಿ ಚಟುವಟಿಕೆಗಳ ಅಗತ್ಯ ಇಲ್ಲ. ಈಗ ನಾಮ ಜಪ ಮಾಡ್ತಾ ಇದ್ದೇವೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಇಲ್ಲ ಅಂದ್ರೆ ಈಗ ಭಗವದ್ಗೀತಾ ಭಾಗವತ ಇದನ್ನ ನಾವು ಓದ್ತಾ ಇದ್ದೇವೆ, ಅದನ್ನ ಚರ್ಚೆ ಮಾಡ್ತಾ ಇದ್ದೇವೆ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಭಗವಂತನ ವಿಗ್ರಹ ಆರಾಧನೆ ಮಾಡ್ತಾ ಇದ್ದೇವೆ ನಾವು. ಸೊ ಭಗವಂತನ ನಾನಾ ಸೇವೆಗಳು ಮಾಡ್ತಾ ಇದ್ವಿ. ಭಗವಂತನಿಗೆ ಹೂಗಳು ಕಟ್ಟೋವು, ಮಾಲೆ ಮಾಡೋದು, ಭಗವಂತನಿಗೆ ನೈವೇದ್ಯವನ್ನು ತಯಾರಿ ಮಾಡೋದು, ಭಗವಂತನ ಇದನ್ನು ಪ್ರಚಾರ ಮಾಡೋದು, ಬೇರೆ ಬೇರೆ ರೀತಿಯ ಭಗವಂತನ ದೇವಸ್ಥಾನವನ್ನು ಶುದ್ಧಿ ಮಾಡೋದು. ಸೊ ಇದೆಲ್ಲ ಸೇವೆಗಳು, ಭಗವಂತನಿಗೆ ಭಕ್ತಿಯ ಚಟುವಟಿಕೆ. ಸೊ ಇವರು ಮಾಯಾವಾದಿಗಳು ಅನ್ಕೊಳ್ಳೋದು, ಈಗ ಮಾಡಿ ಮುಂದೆ ನೀವು ಇದೆಲ್ಲ ಅಗತ್ಯ ಇಲ್ಲ. ಪರಿಪೂರ್ಣತೆ ಪಡೆದ್ಮೇಲೆ ನೀವು ಪರಬ್ರಹ್ಮನ್ ಪರಮಪುರುಷ ಇದಕ್ಕೆ ಒಂದಾಗ್ಬಿಡ್ತೀರ, ಲೀನರಾಗ್ಬಿಡ್ತೀರ. ಇಲ್ಲ, ಆಗಲ್ಲ. ಈಗಲೂ ಕೂಡ ನಾವು ಇದು ಮಾಡ್ತೇವೆ, ಭಗವಂತನ ಧಾಮಕ್ಕೆ ಹೋದ್ಮೇಲೂ ಕೂಡ ಇದನ್ನ ಮಾಡ್ತೇವೆ, ಮುಂದುವರಿಸ್ತೇವೆ. ಸೊ ಈ ಭಕ್ತಿಯ ಚಟುವಟಿಕೆಗಳು ಇದು ಏನೋ ನನ್ನ ಹೃದಯದಲ್ಲಿದೆ, ದಿಲ್ಮೆಹೆ ನನ್ನ ಹೃದಯದಲ್ಲಿದೆ. ಇದನ್ನ ಆಮೇಲೆ ಇದನ್ನ ಆಕ್ಟಿವ್ ಆಗಿ ಮಾಡ್ಬೇಕು ನಾವೀಗ. ಈಗಲೂ ಕೂಡ ನಮ್ಮ ಕೃಷ್ಣನ ಕೊಟ್ಟಿರುವ ಅಂಗಾಂಗಗಳು, ಋಷಿಕೇಶ ಸೇವನ ಭಕ್ತಿ ರುಚ್ಯತೆ, ನಮ್ಮ ಕಣ್ಣುಗಳು, ಕಿವಿಗಳು, ಮೂಗುಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಏನಿದೆ ಇದೆಲ್ಲವನ್ನು ಈಗಲೂ ತೊಡಗಬೇಕು. ಇದು ಮುಂದೆ ಕೂಡ ನಾವು ಇದನ್ನ ಮುಂದುವರಿಸ್ತೇವೆ. ಈಗ ಅಪಕ್ವ ಸ್ಥಿತಿಯಲ್ಲಿದೆ,
ಈಗ ನಮ್ಮ ಕಣ್ಣುಗಳು, ಕಿವಿಗಳು, ಮೂಗುಗಳು ಇದು ಕೆಲಸ ಮಾಡ್ತಾ ಇವೆ, ಆದ್ರೆ ಅಷ್ಟು ಪಕ್ವವಾಗಿ ಕೆಲಸ ಮಾಡೋದಿಲ್ಲ ಈಗ, ಯಾಕಂದ್ರೆ ಭೌತಿಕ ವಸ್ತುಗಳಿಲ್ಲ. ಆದ್ರೆ ಇದನ್ನ ಇದಾದ್ಮೇಲೆ ಅದು ಸಂಪೂರ್ಣ ನಿರ್ಮಲವಾದ್ಮೇಲೆ ಮತ್ತೆ ಕೂಡ ಕೆಲಸ ಮಾಡುತ್ತೆ ಇದು. ಆದ್ರೆ ಆಧ್ಯಾತ್ಮಿಕ ಇಂದ್ರಿಯಗಳಾಗಿ ಇದು ಪರಿವರ್ತನೆ ಹೊಂದುತ್ತೆ. ಮತ್ತೆ ಅದೆಲ್ಲ ಆಲ್ರೆಡಿ ಇದೆ ನಮ್ಮಲ್ಲಿ, ಈಗ ಅದು ಮುಚ್ಚಿ ಹೋಗಿದೆ ಅಷ್ಟೇ. ಮುಚ್ಚಿ ಹೋಗ್ಬಿಟ್ಟು ಅಲ್ಲಿ ಇದರಲ್ಲಿ ಯಾವ ಅಡೆತಡೆ ಇಲ್ಲದೆ ಅಷ್ಟು ಆನಂದದಲ್ಲಿ ಅದು ನಾವು ಸಹಜವಾಗಿ ತೊಡುತ್ತೇವೆ. ಸೊ ಈ ಭಕ್ತಿ ಚಟುವಟಿಕೆಗಳು ನಿಲ್ಲೋದಿಲ್ಲ, ಇದು ಮುಂದುವರಿಯುತ್ತೆ. ಸೊ ಇದು ಹಣ್ಣು, ಮಾವಿನ ಹಣ್ಣು ಉದಾಹರಣೆ, ಅದು ಅಪಕ್ವವಾಗಿ ಉಳಿಯುತ್ತೆ, ಅದು ಇಲ್ಲ, ಅಪಕ್ವಾಗೋದು ಪಕ್ವವಾಗುತ್ತೆ, ಪಕ್ವಾಗ್ಬೇಕದು, ಪಕ್ವವಾದ್ರೇನೆ ಅದರ ಪರಿಪೂರ್ಣ. ಸೊ ಅದೇ ರೀತಿ ನಮ್ಮ ಭಕ್ತಿ ಚಟುವಟಿಕೆ ಕೂಡ ಇಲ್ಲಿ ಹೇಳ್ತಾ ಇರೋದು, ಈಗ ಅಪಕ್ವವಾಗಿದೆ ನಮ್ದು, ಹೌದು, ಆದ್ರೆ ಇದು ಪಕ್ವವಾಗ್ಬೇಕು. ಪಕ್ವವಾಗಕ್ಕೆ ಏನ್ ಮಾಡ್ಬೇಕು ನಾವು? ಶ್ರೀಲ ಪ್ರಭುಪಾದರಲ್ಲಿ ಹೇಳ್ತಾ ಇರೋದು ಭಾವಾರ್ಥದಲ್ಲಿ ಈ ಪಾಯಿಂಟ್ ಏನು ಧ್ರುವ ಮಹಾರಾಜರು ಹೇಳ್ತಾ ಇದ್ದಾರೆ, ಭಕ್ತರ ಸಂಘ ನಮ್ಗೆ ಅತ್ಯವಶ್ಯಕ. ಸೊ ನಾವು 64 ಋಷಿ ರೂಪ ಗೋಸ್ವಾಮಿ ಅವ್ರು ಕೊಟ್ಟಿರೋದು ಬೇರೆ ಬೇರೆ ಶಾಸ್ತ್ರದಿಂದ ತೆಗೆದು ಅವ್ರು ನಮ್ಗೆ ಭಕ್ತಿಯ ಚಟುವಟಿಕೆಗಳು ಏನ್ ಮಾಡ್ಬೇಕು 64 ಸೂತ್ರಗಳು ಕೊಟ್ಟಿದ್ದಾರೆ, ಅವರು ಪಟ್ಟಿ ಕೊಟ್ಟಿದ್ದಾರೆ. ಸೊ ಆ ಪಟ್ಟಿಗಳಲ್ಲಿ 5 ಪಾಯಿಂಟ್ ಬರುತ್ತೆ. ಅದರಲ್ಲಿ ಇದು ಭಕ್ತರ ಸಂಘ ಉಂಟು. ಭಕ್ತರ ಸಂಘ ಕೂಡ ಅಲ್ಲಿ ಅಸೋಸಿಯೇಷನ್ ಆಫ್ ಡಿವೋಟೀಸ್, ಭಕ್ತರ ಸಂಘ. ಸೊ ಇಲ್ಲಿ ಧ್ರುವ ಮಹಾರಾಜ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನನಗೆ ಭಕ್ತರ ಸಂಘ ನನಗೆ ಲಭ್ಯವಾದ್ರೆ ಸಾಕು, ನನಗೆ ಇನ್ನೇನು ಬೇಡ ನನಗೆ ಅಂತ. ಸೊ ಆ ರೀತಿಯಲ್ಲಿ ಧ್ರುವ ಮಹಾರಾಜ್ ತಿಳಿಸ್ತಾ ಇದ್ದಾರೆ. ಸೊ ಶ್ರೀಲ ಪ್ರಭುಪಾದರು ಹಾಗೆ ಹೀಗೆ ನಮಗೆ ಅವರು ತಮ್ಮ ಕೃಪೆಯಿಂದ ಈ ಒಂದು ದೊಡ್ಡ ಸಂಸ್ಥೆಯನ್ನು ವಿಶ್ವಾದ್ಯಂತ ಅವರು ಸೃಷ್ಟಿಸಿದ್ದಾರೆ. ಕಲಿಯುಗದಲ್ಲಿ ಬೇರೆ ಬೇರೆ ಸಂಸ್ಥೆಗಳಿದೆ, ಬೇರೆ ಬೇರೆ ಸಂಘಗಳಿದೆ. ಹೇಗೆ ಹಣವನ್ನು ಸಂಪಾದಿಸಬೇಕು ಅದಕ್ಕೆ ಚೇಂಬರ್ ಆಫ್ ಕಾಮರ್ಸ್, ಅದಕ್ಕೆ ಅಸೋಸಿಯೇಷನ್ ಸಂಘ ಇರುತ್ತೆ ಅದಕ್ಕೆ. ಸೊ ಎಲ್ಲದಕ್ಕೂ ಅವರವರು ಬಿಸ್ನೆಸ್, ಒಂದು ಬಿಲ್ಡರ್ಸ್ ಅವರು ಹೇಗೆ ಕನ್ಸ್ಟ್ರಕ್ಷನ್ ಅವ್ರು ಸಕ್ಸಸ್ ಆಗಬೇಕು ಅಂದ್ರೆ ಅವ್ರೊಂದು ಅಸೋಸಿಯೇಷನ್ ಇರುತ್ತೆ, ಅವ್ರೊಂದು ಗುಂಪು ಇರುತ್ತೆ. ಕಾಂಟ್ರಾಕ್ಟರ್ಸ್ ಅವ್ರೊಂದು ಅಸೋಸಿಯೇಷನ್ ಇರುತ್ತೆ. ಸೊ ಹೀಗೆ ಬೇರೆ 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 ರೀತಿಯಲ್ಲಿ ಎಲ್ಲರೂ ಸಂಘ ಮಾಡ್ಕೊಳ್ತಾರೆ. ಸಂಘ ಮಾಡ್ಕೊಂಡು ಅವ್ರದ್ದೇನೋ ಉದ್ದೇಶ, ಏನು ಉದ್ದೇಶ ಅವ್ರದ್ದು? ಲೌಕಿಕವಾಗಿ ಏನೋ ಭೌತಿಕವಾಗಿ ಒಂದು ಲಾಭ ಪಡೆಯೋದು ಉದ್ದೇಶ. ಒಬ್ಬರಿಗೆ ಹಣ ಗಳಿಸ್ಬೇಕು ಅಂತಾನೋ, ಇನ್ನೊಬ್ಬರಿಗೆ ಇನ್ನೊಂದು ರೀತಿಯದ್ದು. ಸೊ ಆ ರೀತಿಯ ಒಂದು ಸಂಘಗಳು, ಅಸೋಸಿಯೇಷನ್. ಅದೇ ರೀತಿಯಲ್ಲಿ ನಮ್ಮದು ಕೂಡ ಶ್ರೀಲ ಪ್ರಭುಪಾದರು ಸ್ಥಾಪನೆ ಮಾಡಿರೋದು ಭಕ್ತರ ಸಂಘ, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ಸೊ ಅವರು ಸ್ಥಾಪನೆ ಮಾಡೋಗ್ಲೂ ಕೂಡ ಯಾರು ಭಕ್ತರೇ ಹೇಳ್ತಾರೆ, ಯಾರೋ ಶಿಷ್ಯರು, ಇದು ಕೃಷ್ಣ ಪ್ರಜ್ಞಾ ಅಂತ ಯಾಕೆ ಮಾಡ್ತೀರಾ ನೀವು? ಇದು ದೈವ ಪ್ರಜ್ಞೆ ಅಂತ ಮಾಡ್ಬೋದಲ್ಲ, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಗಾಡ್ ಕಾನ್ಶಿಯಸ್ನೆಸ್. ಕೃಷ್ಣ ಅಂತ ಯಾಕೆ? ಕೃಷ್ಣ ಅಂದ್ರೆ ಅವರ ಚಿಂತನೆಯಲ್ಲಿ ಮೊದಲಿಗೆ ನಮ್ಮ ಆರಂಭದಲ್ಲಿ ನಮ್ಗೆ ಅನ್ಸುತ್ತೆ ಆ ತರ. ಕೃಷ್ಣ ಅಂದ್ರೆ ಅದು ಒಂದು ಪಂಗಡಕ್ಕೆ, ಒಂದು ಇದಕ್ಕೆ ಸೇರೋ ತರ. ದೇವರು ಅಂದ್ರೆ ಎಲ್ಲರಿಗೂ ಸೇರೋ. ಶ್ರೀಲ ಪ್ರಭುಪಾದರು ಇಲ್ಲ. ಸೊ ನಾನು ಹಾಗೆ ಗಾಡ್ ಕಾನ್ಶಿಯಸ್ನೆಸ್ ಅಂತ ಬಂದ್ಬಿಟ್ರೆ ಮುಂದೆ ಜನರು ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ನಮ್ಮ ಹಿಂದೂಯಿಸಮ್ ಇವತ್ತು ಬುದ್ಧಿಸಮ್ ಆಗುತ್ತೆ. ಹಿಂದೂಯಿಸಮ್ ಅಲ್ಲಿ ಎಲ್ಲ ದೇವತೆಗಳು ಒಂದೇ, ಎಲ್ಲ ದೇವರು ಒಂದೇ, ಯಾರನ್ನ ಬೇಕಾದ್ರೂ ನೀವು ಪೂಜಿಸ್ಬೋದು. ನಿಮ್ಮ ಪೂಜಾ ಕೊಠಡಿಗೆ ಹೋದ್ರೆ, ಯಾರ ಮನೆಯಲ್ಲಿ ನಾವು ನೋಡಿದ್ರೆ ಸಾಮಾನ್ಯ ಹಿಂದೂರಲ್ಲಿ ಎಲ್ಲ ಇರುತ್ತೆ, ಎಲ್ಲ ದೇವತೆಗಳು ಇರ್ತಾರೆ. ಸೊ ಎಲ್ಲೋ ಒಂದು ಮೂಲೆಯಲ್ಲಿ ಕೃಷ್ಣನು ಕೂಡ ಇರ್ತಾನೆ. ಮತ್ತೆ ಅಷ್ಟೇ ಅಲ್ಲದೆ ಎಷ್ಟೆಷ್ಟು ಯೋಗಿಗಳು, ಬಾಬಾಗಳು, ಯಾರನ್ನ ಅವತಾರ ಪುರುಷಗಳು ಅಂತ ಹೇಳ್ತಾರೆ, ಅವ್ರದ್ದು ಕೂಡ ನಾವು ಚಿತ್ರ ಇಟ್ಕೊಂಡ್ಬಿಡ್ತೀವಿ. ಹೀಗೆ ನಮ್ಮ ಇದು ಅಜ್ಞಾನ ಚಿಂತನೆ. ಅದಕ್ಕೆ ಶ್ರೀಲ ಪ್ರಭುಪಾದ ಇಲ್ಲ, ಈ ತರ ಆಗ್ಬಾರ್ದು. ಅದಕ್ಕೆ ಅವ್ರ ಸಂಸ್ಥೆನ ಸ್ಪಷ್ಟವಾಗಿ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ಕೃಷ್ಣ ದೇವೋತ್ತಮ ಪರಮ ಪುರುಷ. ಆಕ್ಚುಲಿ ಭಕ್ತಿ ಅಂದ್ರೆ ಕೃಷ್ಣನಿಗೆ ಮಾಡಕ್ ಸಾಧ್ಯ, ಇನ್ಯಾರಿಗೂ ಮಾಡಕ್ ಆಗಲ್ಲ. ಬೇರೆ ಯಾರಿಗೂ ಮಾಡಿದ್ರು ಅದು, ಯಾಕಂದ್ರೆ ಅಲ್ಲಿ ಒಂದು ನಮಗೆ ಏನೋ ಒಂದು ಭೌತಿಕ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಸೊ ಅದು ಭಕ್ತಿ ಅಲ್ಲ. ಶುದ್ಧ ಭಕ್ತಿ ಅಂದ್ರೆ ಅದು ನಿಜವಾಗ್ಲೂ ಭಕ್ತಿ ಅಂದ್ರೆ ಭಕ್ತನೇ ಇದ್ದಾನೆ, ಭಗವಾನ್ ಇದ್ದಾರೆ, ಅವರ ಮಧ್ಯೆ ನಡೆಯುವ ಪ್ರೇಮಮಯ ವ್ಯವಹಾರ. ಸೊ ಅದು ಕೃಷ್ಣನಿಗೆ ಮಾತ್ರ ಅನ್ವಯ. ಭಕ್ತಿ ಪದನ ಅದು ಕೃಷ್ಣ ಭಕ್ತಿನೇ ಭಕ್ತಿ. ಬೇರೆದು ದೇಶಭಕ್ತಿ, ದೇವತೆ ಭಕ್ತಿ, ಇದೆಲ್ಲ ಭಕ್ತಿ ಅಲ್ಲ. ಅದೇನೋ ಒಂದು ಲಾಭವನ್ನು ಪಡೆಯುವ ಒಂದು ಇಚ್ಛೆ ಅದು. ಸೊ ಅದು ನಿಜವಾದ ಭಕ್ತಿ ಅಲ್ಲ. ಭಕ್ತಿ ಅಂದ್ರೆ ಪ್ರಾಮಾಣಿಕವಾಗಿ ಏನೋ ಒಂದು ಸ್ವಾರ್ಥವಿಲ್ಲದೆ ಅದು ಭಕ್ತಿ ಕೇವಲ ಕೃಷ್ಣನಿಗೆ ಸಾಧ್ಯ. ಯಾಕಂದ್ರೆ ಕೃಷ್ಣ ಪರಮಪುರುಷ, ನಾವು ಅವನ ವಿಭಿನ್ನ ಅಂಶ, ಅವನ ನಿತ್ಯ ಸೇವಕರು, ನಮಗೆ ನಿತ್ಯವಾದ ಸಂಬಂಧ ಇದೆ. ಸೊ ಇಲ್ಲಿ ಯಾವ ಒಂದು ಇದಿಲ್ಲ, ಸಹಜವಾಗಿ ಆಕರ್ಷಣೆ ಇದೆ, ಸಹಜವಾದ ಒಂದು ಭಕ್ತಿಯುತ ಪ್ರೇಮ ಸೇವೆ ಇದೆ. ಅದು ಭಕ್ತಿ ಅನ್ನೋದು ಕೇವಲ ಕೃಷ್ಣನಿಗೆ ಮಾತ್ರ ಆದಂತೆ. ಸೊ ಇದನ್ನು
ನಾವು ಹೇಗೆ ಪಕ್ವವಾಗ್ಬೇಕು, ಇವಾಗ ಯಾರು ಅಪಸ್ಥಿತಿಯಿಂದ ಪಕ್ವವಾಗ್ಬೇಕು, ಭಕ್ತರ ಸಂಘ. ಸೊ ಭಕ್ತರ ಸಂಘ ಶ್ರೀಲ ಪ್ರಭುಪಾದ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸೊ ನಾವು ಭಕ್ತರ ಸಂಘದಲ್ಲಿ ಇನ್ನ ಹೆಚ್ಚು 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 ನಾವು ಆತ್ಮೀಯರಾಗ್ಬೇಕು. ನಾವು ಆತ್ಮೀಯರಾಗ್ಬೇಕು. ಭಕ್ತರ ಚಟುವಟಿಕೆ ದದಾತಿ ಪ್ರತಿಗೃಹಣಾತಿ ಗುಹ್ಯಂ ಆಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತೆ ಚೈವ ಷಡ್ವಿಧ ಪ್ರೀತಿ ಲಕ್ಷಣ. ಸೊ ಹೀಗೆ ನಾವು ಭಕ್ತರ ಸಂಘದಲ್ಲಿ ನಾವು ಹೇಗೆ ವ್ಯವಹರಿಸ್ತೇವೆ, ಯಾವಾಗ ಹೇಗೆ ಚಟುವಟಿಕೆ ಮಾಡ್ತೇವೆ ನಾವು. ಸೊ ಭೌತಿಕವಾಗಿ ಕೂಡ ಯಾರಾದ್ರೂ ಒಂದು ಸಂಬಂಧವನ್ನು ಬೆಳೆಸಬೇಕು ಅಂದ್ರೆ, ಅವ್ರು ಭಗವಂತನ ಜೊತೆ ಆಗ್ಬೋದು, ಒಬ್ಬ ವ್ಯಕ್ತಿ ಜೊತೆ ಆಗ್ಬೇಕಂದ್ರೆ ಅವರಿಗೆ ಏನಾದರೂ ಒಂದು ಕಾಣಿಕೆಯನ್ನು ಕೊಡ್ತಾರೆ. ಇಲ್ಲಾಂದ್ರೆ ಸಪೋಸ್ ಒಂದು ಉದಾಹರಣೆ ಶ್ರೀಲ ಪ್ರಭುಪಾದ ಹೇಳೋದು, ಇಬ್ಬರು ಬಿಸ್ನೆಸ್ ಮ್ಯಾನ್, ಇಬ್ಬರು ವ್ಯಾಪಾರಿಗಳು, ಅವರು ಯಾವುದೋ ಒಂದು ಹೋಟೆಲ್ಗೆ ಒಬ್ಬರನ್ನ ಕರೀತಾರೆ. ಹೋಟೆಲ್ಗೆ ಕರೆದು ಅಲ್ಲಿ ಅವ್ರಿಗೇನೋ ಒಂದು ಅಲ್ಲೆಲ್ಲ ಖರೀದಿ ಮಾಡಿ ತಿನ್ನಿಸ್ತಾರೆ. ಸೊ ಮತ್ತೆ ಅಲ್ಲಿ ಅವ್ರ ಮನಸ್ಸನ್ನು ಬಿಟ್ಕೊಳ್ತಾರೆ. ಮತ್ತೆ ಅವ್ರೇನೋ ಕಾಣಿಕೆಯನ್ನು ಕೊಡ್ತಾರೆ. ಸೊ ಅದು ಒಂದು ಕಡೆ ಆಯ್ತು. ಸೊ ಮತ್ತೆ ಅದು ಕಂಟಿನ್ಯೂ ಆಗ್ಬೇಕಂದ್ರೆ ಇನ್ನೊಂದು ಕಡೆಯಿಂದನೂ ಇನ್ನೊಬ್ಬ ಇವರು ಕೂಡ ಇನ್ನೊಮ್ಮೆ ಅವ್ರನ್ನು ಕೂಡ ಆ ರೀತಿ ಕರೆದು ತಮ್ಮ ಮನೆಗೋ ತಮ್ಮ ಹೋಟೆಲ್ಗೋ ಇನ್ನೊಂದು ಕಡೆ ಅವ್ರಿಗೆ ತಿನ್ನಿಸ್ತಾರೆ. ಅವ್ರಿಗೆ ಮನಸ್ಸನ್ನು ಬಿಟ್ಟು ಆಯ್ತು ನಿಮ್ಮ ಹೇಳಿದ್ದನ್ನು ನಾನು ಒಪ್ಕೊಳ್ತೇನೆ, ಮತ್ತೆ ಅವ್ರ ಕಾಣಿಕೆಯನ್ನು. ಇಲ್ಲಾಂದ್ರೆ ಇಬ್ರು ಪ್ರೇಮಿಗಳು ಯಾರಾದರೂ ಆತರ ಒಂದು ಗಂಡು ಹೆಣ್ಣು, ಸೊ ಅದರಲ್ಲೂ ಕೂಡ ಬೆಳಿಬೇಕು ಅಂದ್ರೆ ಈ ರೀತಿಯ ಸಂಬಂಧ. ಸೊ ಅದೇ ರೀತಿಯ ಸಂಬಂಧ ನಾವು ಭಕ್ತರ ಜೊತೆಗೆ ಮಾಡಬೇಕು. ಇದೇ ಭೌತಿಕವಾಗಿ ನಾವೆಲ್ಲ ಮಾಡ್ತಾ ಇದ್ದೇವೆ, ಆದ್ರೆ ಅದರ ಲಾಭ ಇಲ್ಲ, ಅದು ತಾತ್ಕಾಲಿಕ. ನಿಜವಾದ ಲಾಭ ಅಂದ್ರೆ ನಾವು ಭಕ್ತರೊಟ್ಟಿಗೆ ಈ 6 ಪ್ರೇಮಮಯ ಸಂಬಂಧಗಳ ವ್ಯವಹಾರಗಳನ್ನು ಮಾಡಬೇಕು. ಅದೇ ರೀತಿ ಭಗವಂತನ ಜೊತೆಗೂ ಕೂಡ ಮಾಡಬೇಕು. ದದಾತಿ ಪ್ರತಿಗೃಹಣಾತಿ. ಸೊ ನಾವೇನೋ ಒಂದು ಕಾಣಿಕೆ ಕೊಡ್ತೇವೆ ಭಕ್ತರಿಗೆ, ದದಾತಿ ಪ್ರತಿಗೃಹಣಾತಿ, ನಾವು ಅವ್ರು ಕೊಡೋ ಒಂದು ಕಾಣಿಕೆಯನ್ನು ಸ್ವೀಕರಿಸ್ತೇವೆ. ಸೊ ದದಾತಿ ಪ್ರಭುಪಾದರು ಹೇಳ್ತಾರೆ, ನಮ್ಮ ಸಂಸ್ಥೆ ಈ ಕೃಷ್ಣ ಪ್ರಜ್ಞಾ ಸಂಸ್ಥೆ ಇದನ್ನ ಬೆಳೆಸೋದ್ರಲ್ಲಿ ನಮ್ಮ ಭಕ್ತರಿದ್ದಾರೆ. ನಮ್ಮ ಒಳಗೆ ಮಂದಿರದಲ್ಲಿ ಇರುವ ಆಶ್ರಮವಾಸಿಗಳಾಗ್ಬೋದು, ಇಲ್ಲಾಂದ್ರೆ ಹೊರಗೆ ಇದ್ದವರು ಸಂಸಾರದಲ್ಲಿ ಅಭ್ಯಾಸ ಮಾಡಿದ್ರು ಕಾಂಗ್ರಿಗೇಷನ್ ಡಿವೋಟಿ ಆಗಿರ್ಬೋದು, ಲೈಫ್ ಮೆಂಬರ್ಸ್ ಆಗಿರ್ಬೋದು. ಶ್ರೀಲ ಪ್ರಭುಪಾದ ಬಹಳ ಚೆನ್ನಾಗಿ ಬರೆಯೋದು, ಅದ್ರ ನಾವು ಏನ್ ಮಾಡ್ತೇವೆ, ಶ್ರೀಲ ಪ್ರಭುಪಾದ ಸಮಯದಿಂದ ಅವ್ರು ಸ್ಟಾರ್ಟ್ ಮಾಡಿದೆಲ್ಲ ಅವ್ರು ನಮಗೆ ಕಾಣಿಕೆ ಕೊಡ್ತಾ ಇದ್ದಾರೆ. ಕಾಣಿಕೆ ಕೊಟ್ಟು ನಮ್ಮ ಮಂದಿರವನ್ನು ಸ್ಥಾಪನೆ ಮಾಡಿದ್ರು, ಈ ತರ ಎಲ್ಲ ನಮ್ಗೆ ಸಹಾಯ ಮಾಡಿದ್ರು. ಸೊ ನಾವೇನ್ ಮಾಡ್ತೀವಿ, ಅವ್ರಿಗೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ನಾವು ಅವ್ರಿಗೆ ಪುಸ್ತಕಗಳು ಕೊಡ್ತಾ ಇದ್ದೀವಿ. ಶ್ರೀಲ ಪ್ರಭುಪಾದರು ಅವರು ಬರೆದ ಭಗವದ್ಗೀತಾ, ಭಾಗವತ ಈ ಗ್ರಂಥಗಳು, ಇದು ಚಿಕ್ಕ ಕಾಣಿಕೆ, ಅವ್ರು ಕೊಟ್ಟ ದೊಡ್ಡ ಕಾಣಿಕೆ, ಇದೊಂದು ಕಾಣಿಕೆ ಈ ಕಡೆಯಿಂದ. ಸೊ ಇದು ಕೊಡ್ತೇವೆ. ಮತ್ತೆ ಅವರ ನಮ್ಮ ಸಂಡೇ ಪ್ರೋಗ್ರಾಮ್ಸ್, ಸಂಡೇ ಫೀಸ್ಟ್ ಪ್ರೋಗ್ರಾಮ್ ಶ್ರೀಲ ಪ್ರಭುಪಾದ ಸ್ಟಾರ್ಟ್ ಮಾಡಿದ್ದು, ಇಲ್ಲಾಂದ್ರೆ ಪ್ರತಿನಿತ್ಯ ಕೂಡ ಇರ್ಬೋದು ನಮ್ಮ ಮಂದಿರಗಳಲ್ಲಿ. ಸೊ ನಾವು ಅವ್ರನ್ನ ಆಹ್ವಾನಿಸ್ತೇವೆ. ಸೊ ಅವ್ರಿಗೆ ನಾವು ನಮ್ಮಲ್ಲಿ ಎಷ್ಟು ಆಗತ್ತೆ ಅಲ್ಪ ಸ್ವಲ್ಪ ಅಷ್ಟು ಪ್ರಸಾದವನ್ನು ಅವರು ಕೊಡ್ತೇವೆ ನಾವು. ಮತ್ತೆ ಅವರು ಕೂಡ ನಮಗೆ ಅವರ ಮನೆಗಳಲ್ಲಿ ನಮಗೆ ಆಹ್ವಾನಿಸ್ತಾರೆ. ಸೊ ಕ್ರಮೇಣವಾಗಿ ಅವರು ಕೂಡ ನಿಯಮಗಳನ್ನೆಲ್ಲ ಪಾಲನೆ ಮಾಡ್ತಾ ನಾವು ಅವರ ಮನೆಯಲ್ಲಿ ಭೇಟಿ ಮಾಡ್ತೇವೆ. ಸೊ ಅಲ್ಲಿ ಅವ್ರು ಕೊಟ್ಟ ಪ್ರಸಾದವನ್ನು ನಾವು ಸ್ವೀಕರಿಸ್ತೇವೆ. ಮತ್ತೆ ಅವರು ಕೂಡ ನಮ್ಮ ಭಕ್ತರು ಅವರು ಆಧ್ಯಾತ್ಮಿಕ ಪ್ರಗತಿ ಸಾಧಿಸೋದಕ್ಕೆ ಅವರು ತಮ್ಮ ಮನಸ್ಸನ್ನು, ಅವರ ಗೊಂದಲಗಳನ್ನು ನಮಗೆ ತಿಳಿಸ್ಕೊಡ್ತಾರೆ. ಸೊ ನಾವು ಕೂಡ ನಮ್ಮದೇನಾದ್ರೂ ಈ ತರ ಇದ್ರೂ ಕೂಡ ನಾವು ತಿಳಿಸ್ತೇವೆ. ಸೊ ಈ ರೀತಿ ಇದು ಪ್ರೇಮಮಯ ಸಂಬಂಧ. ಇದು ಈ ಸಂಸ್ಥೆಯಲ್ಲಿರುವ ಆಶ್ರಮದಲ್ಲಿರುವ ಸದಸ್ಯರ ಮಧ್ಯೆನೋ, ಇಲ್ಲಾಂದ್ರೆ ಆಶ್ರಮದಲ್ಲಿದ್ದು ಇಲ್ಲ ಹೊರಗೆ ಭಕ್ತರು ಅಭ್ಯಾಸ ಮಾಡ್ತಾ ಇರೋ ಆಗಿರ್ಬೋದು, ಈ ಸಂಬಂಧಗಳು ಇದು ಹೆಚ್ಚು ಆದಷ್ಟು ಆಗ ನಮ್ಮ ಭಕ್ತಿ ಚಟುವಟಿಕೆಗಳು ಹೆಚ್ಚುತ್ತೆ. ಯಾಕಂದ್ರೆ ಭಕ್ತರು ಏನ್ ಮಾಡ್ತಾರೆ, ಭಕ್ತರು ಅವರು ಇವಾಗ ಇವತ್ತು ನಮ್ಮ ಕ್ಲಾಸ್ ನಡೀತಾ ಇದೆ, ಯಾರು ಶೀತಲಾಂಗಿ ಪ್ರಭು ನಮ್ಮ ತುಂಬಾ ಹಿರಿಯ ಭಕ್ತರು ಬಂದಿದ್ದಾರೆ. ಸೊ ಅವ್ರ ಭಕ್ತರಿಗೆ ಕಾಲ್ ಮಾಡ್ತಾರೆ, ಅಯ್ಯೋ ನೀವು ಯಾಕೆ ಬರ್ಲಿಲ್ಲ, ನೀವು ಅಯ್ಯೋ ತುಂಬಾ 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 ಇಂಪಾರ್ಟೆಂಟ್ ಇವತ್ತು ಕೂಡ ಇದೆ. ನಾನು ಆ ಲಿಂಕ್ ನಮ್ಮ ಟೆಂಪಲ್ ಲಿಂಕ್ ಅಲ್ಲಿ ಯಾರು ಅಟೆಂಡ್ ಮಾಡ್ತೀರಾ ಮಾಡಿ. ಇವತ್ತು ಷೋಡಶ ಉಪಚಾರ ಹೇಳ್ತಾ ಇದ್ದಾರೆ ಪ್ರಭುಜಿ. ಸೊ ಮೊನ್ನೆನೋ ಫುಲ್ ಡೇ, ಬೆಳಿಗ್ಗೆ ಅವರು 9:30 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು, ಕಂಟಿನ್ಯೂಸ್. ಅವ್ರಿಗೆ ವಯಸ್ಸು 67. ಅವ್ರಿಗೆ ನಮಗೆ ಆಶ್ಚರ್ಯ ಆಗುತ್ತೆ, ಅವ್ರು ಈ ವಯಸ್ಸಲ್ಲಿ ಅಷ್ಟು ಉತ್ಸಾಹದಿಂದ ಅಷ್ಟು ಇದರಿಂದ ಅವರು ಭಗವಂತನ ಸೇವೆ ಮಾಡೋದು, ಮತ್ತೆ ಅವರು ಪ್ರತಿಯೊಬ್ಬರಿಗೆ ಪ್ರೋತ್ಸಾಹ ಮಾಡೋದು ಅಷ್ಟು ವೈಯಕ್ತಿಕವಾಗಿ ನಾವು ನೋಡ್ಬೋದು. ಸೊ ಈ ರೀತಿ ನಮಗೆ ಅನ್ಸುತ್ತೆ, ಅಯ್ಯೋ ಅವ್ರು ಮಿಸ್ ಆಗ್ಬಿಟ್ರಲ್ಲ ಭಕ್ತರು, ಅವ್ರಿಗೇನು ಕೇಳಿಲ್ಲ ಅಲ್ಲ ಅವ್ರು. ಸೊ ಅವ್ರು ಅಟ್ಲೀಸ್ಟ್ ಅವರು ಇವಾಗ ಆಗ್ಲಿ ಆನ್ಲೈನ್ ಫೆಸಿಲಿಟಿ ಇದೆ ನಮಗೆ, ಅನ್ಸುತ್ತೆ ಅವ್ರು ಅಟ್ಲೀಸ್ಟ್ ಆನ್ಲೈನ್ ಜಾಯಿನ್ ಆಗ್ಲಿ, ಇಲ್ಲಾಂದ್ರೆ ನಮ್ಮ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅವ್ರಿಗೆ ಕಳ್ಸೋಣ ಅವ್ರಿಗೆ. ಸೊ ಅದ್ರ ಅನ್ಸುತ್ತೆ ನಮಗೆ. ಸೊ ನಾವು ಭಕ್ತರ ಸಂಘದಲ್ಲಿದ್ದಾಗ ನಮಗೆ ಇದೆಲ್ಲ ಅಭ್ಯಾಸ ಮಾಡೋದು ಭಕ್ತಿ ಚಳುವಳಿ ತುಂಬಾ ಸುಲಭ. ಶ್ರವಣ, ಕೀರ್ತನ, ಸ್ಮರಣ
ಅರ್ಚನಾ ಎಲ್ಲ ನಾವು ಎಷ್ಟು ಕಲಿತೇವೆ. ನೆನ್ನೆ ಬಹಳ ಚೆನ್ನಾಗಿ ಅವ್ರು ಹೇಳ್ತಾ ಇದ್ದಿಲ್ಲ, ಇದು ಭಗವಂತನ ಮೂರ್ತಿ ಪೂಜೆ ಮಾಡ್ಲಿಕ್ಕೂ ಕೂಡ ಯಾವ್ದು ನೀವು ಭಗವಂತನ ಶಯನ ಮಾಡಿಸೋದು, ಜಾಗರಣೆ ಮಾಡಿಸೋದು, ಭಗವಂತನ ಎಬ್ಸೋದು ಜಾಗರಣ, ಇಲ್ಲಾಂದ್ರೆ ಭಗವಂತನ ನೈವೇದ್ಯ ಅರ್ಪಣೆ ಮಾಡೋದು, ಪ್ರತಿಯೊಂದು ಕೂಡ ಇದೇನು ಸಾಮಗ್ರಿಗಳು ಇಲ್ದೇನೆ ಮಾಡ್ಬೋದು. ನೀವು ಸಾಮಗ್ರಿ ಇಲ್ದೇನೆ ಕಲ್ತ್ಕೊಂಡು ನಾವು ಸರಿಯಾಗಿ ಕಲ್ತ್ಕೊಂಡ್ರೆ ಈ ರೀತಿ ಮಾಡ್ಬೇಕು ಅಂತ ನಾವು ಕೂತಲ್ಲೇ ನಾವು ಅದನ್ನ ಧ್ಯಾನಿಸ್ಬೋದು. ಯಾವಾಗಾದ್ರೂ ಆತರ ಅವಕಾಶ ಸಿಕ್ಕಿದ್ರೆ ಭಗವಂತನಿಗೆ ಆತರ ಸೇವೆ ಮಾಡೋದಕ್ಕೆ, ಭಗವಂತನ ಮೂರ್ತಿಗೆ ನೈವೇದ್ಯವನ್ನು ಅರ್ಪಣೆ ಮಾಡೋದು, ಭಗವಂತನಿಗೆ ಜಾಗರಣೆ ಮಾಡೋದು, ಭಗವಂತನ ಎಬ್ಸೋದು, ಭಗವಂತನಿಗೆ ಮಲಗಿಸೋದು, ಇದು ಅವಕಾಶ ನಮ್ಗೆ ಸಿಕ್ಕಿದ್ರೆ ಉತ್ತಮ. ಅದಿಲ್ದೇನು ಕೂಡ ನಾವು ಅದನ್ನ ಮಾಡ್ಬೋದು. ಅದು ಅವರೆಷ್ಟು ಕಾನ್ಫಿಡೆನ್ಸ್ ಇಂದ, ಎಷ್ಟು ವಿಶ್ವಾಸ, ಯಾಕಂದ್ರೆ ಅವ್ರ ಜೀವನಾದ್ಯಂತ ಮಾಡಿದ್ದಾರೆ, ಅವರು 40 ವರ್ಷದಿಂದ ಮಾಡಿದ್ದಾರೆ ಅವರು. ಸೊ ಅವ್ರು ಹೇಳುವಾಗ ಇದೆಲ್ಲ ತುಂಬಾ ಸುಲಭ, ಏನು ಇದು ಅನಾಯಾಸವಾಗಿ ಇದೆಲ್ಲ ಮಾಡ್ಬೋದು, ನಾವು ಅನಾಯಾಸವಾಗಿ ಅಂತ ನಾವು ಮಾಡ್ಬೋದು, ಬೇರೆಯವ್ರ ಮಾಡಿಸ್ಬೋದು. ಸೊ ಆತರ ನಮ್ಗೂ ಕೂಡ ಬರುತ್ತೆ. ಸೊ ಹೀಗೆ ಭಕ್ತಿಯ ಚಟುವಟಿಕೆಗಳು ಭಕ್ತರ ಸಂಘದಲ್ಲಿ ತುಂಬಾ ಸುಲಭ, ಅತಿ ಸುಲಭ. ಇಲ್ಲಾಂದ್ರೆ ನಾವು ನಾವು ಒಬ್ಬರೇ ನಾವು ಎಲ್ಲಿತ್ಕೊಂಡು ನಾವು ಎಷ್ಟು ಅಭ್ಯಾಸ ಮಾಡ್ಬೋದು, ಎಷ್ಟು ನಾವೆಲ್ಲ ನಾನೇ ಕಂಡು ಹಿಡಿತೇನೆ. ಪ್ರತಿಯೊಂದು ನನ್ನ ಭಕ್ತಿಯಲ್ಲಿ ಏನು ಶಿಲಾ ಪ್ರಭುಪಾದರು ಹೇಳಿದ್ರು ಅದನ್ನ ನಾನು ಕಂಡು ಹಿಡಿದು ನಾನು ಮಾಡ್ತೇನೆ. ಇದೆಲ್ಲ ಬೇಕಾಗಿಲ್ಲ. ಶಿಲಾ ಪ್ರಭುಪಾದರ ಇದನ್ನು ಅರ್ಥ ಮಾಡ್ಕೊಂಡಿರೋದು, ಅವ್ರಿಗೆ ಸೇವೆ ಮಾಡಿರೋದು ಎಷ್ಟೋ ಭಕ್ತರಿದ್ದಾರೆ, 100,000 ಸಾವಿರಾರು ಭಕ್ತರಿದ್ದಾರೆ. ಸೊ ಹಾಗೆ ನಾವು ಭಗವದ್ಗೀತೆ ಪ್ರಭುಪಾದ ಭಾವಾರ್ಥ ಓದ್ತೇವೆ. ನಾವು ಓದಿದಾಗ ನಮ್ಗೆ ಅಲ್ಲಿ ಆಗೋಯ್ತು, ಶ್ಲೋಕ ಓದ್ಬಿಟ್ಟೆ ಭಾವಾರ್ಥ ಆಗೋಯ್ತು. ಆದ್ರೆ ಅವರು ಬಿಟ್ವೀನ್ ದ ಲೈನ್ಸ್, ಒಂದೊಂದು ಲೈನ್ಗಳ ಮಧ್ಯ ಬಿಟ್ವೀನ್ ದ ವರ್ಡ್ಸ್, ಆ ರೀತಿಯಲ್ಲಿ ಅವರು ಅದನ್ನ ವಿಶ್ಲೇಷಣೆ ಮಾಡಿ, ಅದನ್ನ ಜೀರ್ಣ ಮಾಡಿ ಅವ್ರು ನಮ್ಗೆ ಅದರ ಮಹತ್ವವನ್ನು ತಿಳಿಸ್ಕೊಡ್ತಾರೆ. ಸೊ ಈ ರೀತಿ ನಮ್ಮ ಹಿರಿಯ ಭಕ್ತರು ಇರ್ತಾರೆ, ಶಿಷ್ಯರಿದ್ದಾರೆ, ಹೀಗೆ ಮಹಾರಾಜರು, ಗುರುಗಳು. ಸೊ ಹೀಗೆ ತುಂಬಾ ಸುಲಭ ಭಕ್ತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು, ಅದನ್ನ ಅಪ್ಲೈ ಮಾಡೋದು, ಪ್ರತಿಯೊಂದು ಕೂಡ ಬಹಳ ಬಹಳ ಸುಲಭವಾದ. ಭಗವಂತರ ಗೀತೆಯಲ್ಲಿ ಏನ್ ಹೇಳ್ತಾನೆ, ರಾಜವಿದ್ಯಾ ರಾಜಗುಹ್ಯಂ. ಈ ಭಕ್ತಿ ಯೋಗ ಅನ್ನೋದು ರಾಜವಿದ್ಯೆ, ಎಲ್ಲ ವಿದ್ಯೆಗಳಲ್ಲಿ ರಾಜಗುಹ್ಯ, ತುಂಬಾ ಗುಹ್ಯಕರವಾದ ರಾಜಗುಹ್ಯ. ಪವಿತ್ರಂ ಇದಂ ಉತ್ತಮಂ, ಬಹಳ ಪವಿತ್ರವಾದದ್ದು, ಉತ್ತಮವಾದದ್ದು. ಪವಿತ್ರಂ ಇದಂ ಉತ್ತಮಂ, ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ, ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ. ಪ್ರತ್ಯಕ್ಷವಾಗುತ್ತೆ ನಮ್ಗೆ ಇದೆಲ್ಲವೂ. ಏನು ಇದೇ ತತ್ವವನ್ನು ನಾವು ಕೇಳ್ತಾ ಇದ್ದೇವೆ, ಇದನ್ನ ಅಭ್ಯಾಸ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೇವೆ, ಇದೆಲ್ಲವೂ ಕೂಡ ಸಾಕ್ಷಾತ್ಕಾರ ಆಗುತ್ತೆ. ಪ್ರತ್ಯಕ್ಷ ಅವಗಮಂ. ಸೊ ಬೇರೆ ಇದರ ಪ್ರಕ್ರಿಯೆಯಲ್ಲಿ ಭಕ್ತಿಯ ಚಟುವಟಿಕೆಗಳು ಬಿಟ್ಟು ಅಭ್ಯಾಸ ಮಾಡ್ತಾ ಇದ್ರೆ, ಅಯ್ಯೋ ನಾನು ದೇಹನ, ನಾನು ಆತ್ಮನ, ಭಗವಂತನು ಇದ್ದಾನ, ಪರಮಾತ್ಮ ನನ್ನ ಹೃದಯದಲ್ಲಿ ಜನ ಜೊತೆಗಿದ್ದಾನ, ಇಲ್ಲಾಂದ್ರೆ ಅವನು ನಾನು ಒಂದೇನಾ, ನಾನು ಮುಕ್ತಿ ಆದ್ಮೇಲೆ ಒಂದಾಗ್ಬಿಡ್ತೀನ ನಾನು, ಆಮೇಲೆ ಭಗವಂತನಿಗೆ ರೂಪ ಅಲ್ಲ, ರೂಪ ಇದೆಯಾ, ಇದೆಲ್ಲ ಇಲ್ಲ, ವೈಕುಂಠ ಲೋಕ ಇದೆಯಾ, ವೈಕುಂಠ ಲೋಕ ಇಲ್ವಾ, ಇದೆಲ್ಲ ಕೂಡ ಕನ್ಫ್ಯೂಷನ್, ನಮ್ಗೆ ಸಂಶಯಗಳು ಹಾಗೇ ಉಳಿತವೆ. ಆದ್ರೆ ಭಕ್ತಿಯ ಚಟುವಟಿಕೆಗಳು ಮಾಡ್ತಾ ಇಲ್ಲ, ಖಂಡಿತವಾಗಿ ನಾನು ಜೀವಾತ್ಮ, ನಾನು ಅಣು ಆತ್ಮ, ನನ್ನ ಜೊತೆಗೆ ದೇವೋತ್ತಮ ಪರಮ ಪುರುಷ ಪರಮಾತ್ಮನಾಗಿ ನೆಲೆಸಿದ್ದಾನೆ. ಸೊ ಅವನ ದಿವ್ಯ ಧಾಮವಿದೆ, ಅವನಿಗೆ ನನಗೆ ನಿತ್ಯ ಸಂಬಂಧವಿದೆ. ಸೊ ಈ ರೀತಿ ಅವನ ಕರುಣೆ ಕ್ಷಣಕ್ಕೆ ಇದೆ. ನಾನು ನೋಡ್ತಾ ಇರಲಿಲ್ಲ, ನಾನು ಕಾಣಿಸ್ತಾ ಇರಲಿಲ್ಲ, ಈಗ ನಾನು ಸ್ವಲ್ಪ ಕಾಣ್ತಾ ಇದೆ ಭಗವಂತನ ಕರುಣೆ. ಭಗವಂತನ ಎಷ್ಟು ಅವನ ಕರುಣೆ ಇಲ್ಲದೆ ಏನು ನಡೆಯೋದಿಲ್ಲ, ಏನು ಒಂದು ಹುಲ್ಲು ಕಡ್ಡಿ ಕೂಡ ಇದಾಗೋದಿಲ್ಲ. ಸೊ ಅದೆಲ್ಲವೂ ನಮ್ಗೆ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಸುಸುಖ, ತುಂಬಾ ತುಂಬಾ ಸಂತೋಷಕರವಾದ ಚಟುವಟಿಕೆ. ಸೊ ಶಿಲ ಪ್ರಭುಪಾದ ಅದಕ್ಕೆ ಭಕ್ತರ ಸಂಘದಲ್ಲಿ ನಾವು ಇರ್ಬೇಕು ಆದಷ್ಟು. ಇವಾಗಿಲ್ಲ ಅಂದ್ರೆ ಆನ್ಲೈನ್ ಅಲ್ಲೂ ಇವಾಗಿದೆ, ನೀವೆಲ್ಲರೂ ನೀವು ಮತ್ತೆ 11 ಗಂಟೆಗೆ ಭಾಗವತಂ ಇದಿದೆ, ಇಲ್ಲ ಚೈತನ್ಯ ಚರಿತಾಮೃತ, ಕೃಷ್ಣ ಪುಸ್ತಕ, ಅದನ್ನ ಮತ್ತೆ ನಾವು ಅದನ್ನ ಡಿಸ್ಕಸ್ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಆಮೇಲೆ ಅವಕಾಶ ಸಿಕ್ಕದಲ್ಲಿ ಭಕ್ತರ ಜೊತೆಗೆ ನಾವು ಪ್ರಚಾರದಲ್ಲಿ ತೊಡಗ್ಬೋದು, ಇಲ್ಲ ಏನೇನೋ ಸೇವೆ ಮಾಡ್ಬೋದು ಭಕ್ತ ಮಂದಿರಗಳಲ್ಲಿ. ಸೊ ಇದು ಭಕ್ತರ ಸಹವಾಸ ಸಂಘ ಬಹಳ ಅತ್ಯವಶ್ಯಕ. ಇದಿಲ್ಲದೆ ಇದು ನಾನು ಎಲ್ಲೋ ಒಂದು ಗುಹೆಯಲ್ಲೋ ಇಲ್ಲಾಂದ್ರೆ ಒಂದು ಕಾಡಲ್ಲೋ ಕೂತ್ಕೊಂಡು ನಾನು ಮಾಡ್ತೀನಿ, ಕಂಡಿಡ್ತೀನಿ ಅಂದ್ರೆ ಬಹಳ ಕಷ್ಟ, ಬಹಳ ಕಷ್ಟ. ಸೊ ಪ್ರಕ್ರಿಯೆ ಸುಲಭ, ನಾವು ಅದನ್ನ ಚೆನ್ನಾಗಿ ಸ್ವೀಕರಿಸಿದ್ರೆ. ಇಲ್ಲ ಅದೇ ಪ್ರಕ್ರಿಯೆ ಅತಿ ಕಷ್ಟ ಕೂಡ ಆಗ್ತದೆ, ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಸ್ವೀಕರಿಸ್ತಿಲ್ಲ ಅಂದ್ರೆ. ಸೊ ಹರೇ ಕೃಷ್ಣ. ಸೊ ಪ್ರಭುಪಾದ ನಮ್ಗೆ ಒಂದು ಅದ್ಭುತ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಅವರ ಈ ಪುಸ್ತಕಗಳ ಮೂಲಕ, ಮತ್ತೆ ಈ ಸಂಸ್ಥೆ, ಮತ್ತೆ ಭಕ್ತರು
ಸೊ ಈ ರೀತಿ ನಾವು ಭಕ್ತಿಯಲ್ಲಿ ತುಂಬಾ ಸುಲಭವಾಗಿ ನಾವು ಪ್ರೋಗ್ರೆಸ್ ಮುಂದೆ ತಜ್ಜೋಷನಾದ ಆಶು ಅಪವರ್ಗ ವರ್ತಮನಿ ಶ್ರದ್ಧಾ ರತಿರ್ ಭಕ್ತಿರ್ ಅತಿಕ್ರಮಿಷ್ಯತಿ. ಸೊ ಹೀಗೆ ಭಗವಂತನ ಇದು ಸೇವೆಯಲ್ಲಿ ನಾವು ತೊಡಗಿ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ರುಚಿ ಆಸಕ್ತಿ, ನಿಷ್ಠಾ, ರುಚಿ ಆಸಕ್ತಿ, ಭಾವ, ಪ್ರೇಮ. ಸೊ ಈ ಸ್ಥಿತಿಗಳು ಒಂದಾದ್ಮೇಲೆ ಒಂದು ಬರುತ್ತೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಒಂದೊಂದ್ಸಲ ನಾವು ಒಬ್ಬರೇ ಇದ್ದಾಗ ನಮ್ಗೆ ಗೊತ್ತಾಗಲ್ಲ, ನಮ್ಮ ಒಂದು ಏನು ದೋಷಗಳು ಗೊತ್ತಾಗೋದಿಲ್ಲ. ಆದ್ರೆ ಭಕ್ತರ ಮಧ್ಯೆ ಇದ್ದಾಗ ನಮ್ಮ ದೋಷಗಳು ಅದು ವ್ಯಕ್ತವಾಗುತ್ತೆ. ನಮಗೆ ಇರೋ ಒಂದು ಕಾಮ, ನಮಗಿರೋ ಒಂದು ಕ್ರೋಧ, ನಮಗಿರೋ ಒಂದು ಲೋಭ, ಅಸೂಯೆ, ಇದೆಲ್ಲವನ್ನು ನಾವು ನೋಡ್ಬೋದು. ನಾವು ಏಕಾಂತವಾಗಿದ್ದಾಗ ಗೊತ್ತಾಗೋದಿಲ್ಲ ನಮ್ಗೆ, ಇದು ಕೂಡ ಗೊತ್ತಾಗೋದಿಲ್ಲ. ಆಮೇಲೆ ದ್ವೇಷ ಬಿಡಕ್ಕೂ ಅಷ್ಟು ಕಷ್ಟ. ಎಲ್ಲ ಬಿಡ್ಬೋದಂತೆ, ಈ ದ್ವೇಷ, ಕ್ರೋಧ ಇದೆಲ್ಲ ಬಿಡಕ್ಕಾಗಲ್ಲ. ಇದು ನಾವು ಭಕ್ತರ ಸಂಘದಲ್ಲಿದ್ದಾಗ ಇದು ಘರ್ಷಣೆ ಆಗುತ್ತೆ. ಭಗವಂತನು ಆ ತರ ಒಂದು ಸನ್ನಿವೇಶ ಸೃಷ್ಟಿ ಮಾಡ್ತಾನೆ. ಅವಾಗ ನಮ್ಮದೇ ಕರ್ಮನೋ ಇನ್ನೊಬ್ಬರ ಕರ್ಮನೋ ಇದಾಗತ್ತೆ. ಅವಾಗ ನಮಗೆ ನಮ್ಮ ಅನ್ವೇಷಣೆ ಮಾಡಿ ನಮ್ಮ ಇದು ಕೂಡ ದೋಷಗಳು ನಮಗೆ ಅರಿವಾಗುತ್ತೆ ನಮಗೆ. ಸೊ ಇದು ಸುಲಭ. ಇದು ಯಾರೊಬ್ರು ಹೇಳ್ತಾರೆ, ಯಾರೊಬ್ರು ಬೈತಾರೆ, ಬೈಗಳಿರುತ್ತೆ, ಇನ್ನೊಂದಿರುತ್ತೆ. ಸೊ ಹೀಗಿರುವಾಗ ನಮಗೆ ಒಂದು ಅನ್ವೇಷಣೆ ಮಾಡುವ ಒಂದು ಸಾಧ್ಯತೆ ಮತ್ತೆ ಆ ಅಪಕ್ವ ಸ್ಥಿತಿಯಿಂದ ಪಕ್ವವಾಗುವ ಅವಕಾಶ. ನಾವು ಇಲ್ಲ ಇದು ಹೀಗೆ ಹೇಳ್ಬಿಟ್ರು, ಹಾಗೆ ಹೇಳ್ಬಿಟ್ರು ಅಂತ ನಾವು ಇಲ್ಲ. ಓಕೆ, ಎಲ್ಲಿದ್ರು ನಾವು ಭಕ್ತರ ಸಂಘದಲ್ಲಿ ಇರಬೇಕು, ಭಕ್ತರ ಸಂಘದಲ್ಲಿ ಅಭ್ಯಾಸ ಮಾಡ್ಬೇಕು. ಇದು ಏಕಾಂತವಾಗಿ ಇದು ಮಾಡೋದಂತಲ್ಲ ಇದು. ಯಾಕಂದ್ರೆ ಕೃಷ್ಣನು ತನ್ನ ಭಕ್ತರೊಟ್ಟಿಗೆ ಇರೋದು. ಕೃಷ್ಣನು ಯಾವಾಗಲೂ ನೋಡಿ, ಕೃಷ್ಣನ ಎಷ್ಟು ಯಾರೋ ಜೊತೆಗೆ ಇರೋದು. ಕೃಷ್ಣ ಶ್ರೀಮತಿ ರಾಧಾರಾಣಿ ಇರ್ತಾರೆ, ಗೋಪಿಕೆಯರು ಇರ್ತಾರೆ, ಇಲ್ಲಾಂದ್ರೆ ಗೋಪ ಬಾಲಕರು ಇರ್ತಾರೆ. ಕೃಷ್ಣನ ಯಾವಾಗ್ಲೂ ಇಲ್ಲ ಗೋಮಾತೆಗಳು, ಗೋವುಗಳು, ಕರುಗಳು. ಕೃಷ್ಣನು ಒಬ್ಬನೇ ಅಲ್ಲ, ಕೃಷ್ಣನು ತನ್ನ ಸಂಗಡಿಗರ ಜೊತೆಗೆ. ಸೊ ಹಾಗೆ ನಾವು ಈ ಪಕ್ವವಾಗೋದಾದ್ರೆ ಆ ಭಕ್ತಿಯಲ್ಲಿ, ಅಂದ್ರೆ ನಾವು ಭಕ್ತರ ಸಂಘದಲ್ಲಿ ಹೇಗೆ ನಾವು ಅಭ್ಯಾಸ ಮಾಡೋದು ಅದು ನಾವು ಕಲ್ತ್ಕೊಳ್ಳೋದು. ಸೊ ಇರ್ಬೋದು, ಒಂದೊಂದ್ಸಲ ಅನ್ಸಾಗ್ಬೋದು, ಒಂದು ಭಕ್ತ ಸಂಘದಲ್ಲಿ ನಮ್ಗೆ ಸ್ವಲ್ಪ ಇದಾಗ್ಬೋದು, ಆದ್ರೆ ಇನ್ನೊಂದು ಭಕ್ತ ಸಂಘ ಹೋಗಿ ನಾವು ಅಲ್ಲಿ ಅಭ್ಯಾಸ ಮಾಡ್ಬೋದು, ತೊಂದರೆ ಇಲ್ಲ. ಆದ್ರೆ ಇದು ಒಂಥರ ಇದಾಗಬಾರ್ದು, ಫಿಕ್ಸ್ ಆಗ್ಬೇಕು. ನಾವು ಒಂದಾದ್ಮೇಲೆ ಇಲ್ಲ ಇನ್ನೊಂದು ಕಡ್ತೀನಿ, ಇಲ್ಲಾಂದ್ರೆ ಅದು ನಮ್ಮದೇ ಅದು ಅಭಾವ. ಒಂದು ಕಡೆ ನಾವು ಫಿಕ್ಸ್ ಆಗಲ್ಲ, ಮತ್ತೆ ಇನ್ನೊಂದ್ ಕಡೆ ಹೋಗ್ತೇವೆ, ಮತ್ತೆ ಇನ್ನೊಂದ್ ಕಡೆ ಹೋಗ್ತೇವೆ. ಈಗ ಜಾಬ್, ಭೌತಿಕ ಜಗತ್ತಿನಲ್ಲಿ ಏನ್ ಮಾಡ್ತಾರೆ, ಒಂದು ಕಡೆ ಕೆಲಸ ಸೇರ್ತಾರೆ ಅವ್ರು. ಆದ್ರೆ ಭೌತಿಕ ಜಗತ್ತಾಗಿದೆ, ಏನ್ ಮಾಡಕ್ಕಾಗಲ್ಲ, ಪ್ರಪಂಚ ಆಗಿರೋದ್ರಿಂದ ಅಲ್ಲಿ ಇನ್ನೊಂದು ಜಾಬಲ್ಲಿ ನಮ್ಗೆ ಅದರ ಒಂದು 2 ಪಟ್ಟು ಹಣ ಸಿಗುತ್ತೆ, ಇನ್ನೊಂದು ಜಾಬಲ್ಲಿ 4 ಪಟ್ಟು ಹಣ ಸಿಗುತ್ತೆ. ಸೊ ಹಾಗೆ ನಾವು ಜಂಪ್, ಯಾಕಂದ್ರೆ ಅಲ್ಲಿ ನಮ್ಮ ಉದ್ದೇಶ ಒಂದೇ, ಅಲ್ಲಿ ಹೇಗೆ ಹಣ ಸಂಪಾದನೆ ಮಾಡೋದು ಅಷ್ಟೇ ಉದ್ದೇಶ ಅಲ್ಲಿ. ಸೊ ಈ ಕಂಪನಿ ಹೆಚ್ಚಿಕೊಟ್ರೆ ಅಲ್ಲಿ ಕೆಲಸ ಮಾಡ್ತೀವಿ, ಆ ಕಂಪನಿ ಹೆಚ್ಚಿಕೊಟ್ರೆ ಅಲ್ಲಿ ಕೆಲಸ ಮಾಡ್ತೀವಿ. ಸೊ ಹಾಗೆ ನಾವು ಇದು ಮಾಡ್ತೇವೆ. ಸೊ ಆದ್ರೆ ಭಕ್ತರ ಸಂಘ ಹೀಗಲ್ಲ. ಭಕ್ತರ ಸಂಘದಲ್ಲಿ ನಾವು ಎಲ್ಲಿ ಕ್ರಮೇಣವಾಗಿ ಭಗವಂತನ ಕೃಪೆಯಿಂದ, ಆಚಾರ್ಯ ಕೃಪೆಯಿಂದ ನಮಗೆ ಇದು ಮಾರ್ಗದರ್ಶನ ಸಿಗುತ್ತ ನಾವು ಫಿಕ್ಸ್ ಆಗಬೇಕು. ಒಂದ್ ಕಡೆ 2 ಕಡೆ, ಇದು 1 2 3 4 ಸ್ವಲ್ಪ ಜನ ಭಕ್ತರು ಇರ್ತಾರೆ, ಅವರು ಇದ್ದ ದೇವಸ್ಥಾನವಿಲ್ಲ, ಇದು ಹಾಗೆ ಮಂದಿರಗಳಿಲ್ಲ, ಅಷ್ಟು ಕಡೆ ಅವರು ಒಂದೊಂದ್ಸಲ ಅದತ್ರ. ಅಂದ್ರೆ ಅದು ಇದು ಅಂತಲ್ಲ, ಅದು ಹೇಳೋದು ಅವರು ಎಲ್ಲ ಕಡೆ ಅಲ್ಲಿ ಇದು ತಪ್ಪು, ಇಲ್ಲಿ ಅದು ತಪ್ಪು, ಅಲ್ಲಿ ಹೀಗಿದೆ, ಇಲ್ಲಿ ಆಗಿದೆ. ಸೊ ಅದಲ್ಲ. ಸೊ ಎಲ್ಲ ಒಂದು ಹೇಳ್ತಾರಲ್ಲ, ಎಲ್ಲರ ದೋಸೆ ಮನೆ ತೂತು ಅಂತ ಹೇಳೋ ರೀತಿಯಲ್ಲಿ ಎಲ್ಲ ನಾವು ಹೊರಗೆ ನೋಡ್ತಾ ಇರ್ತೀವಿ, ನಮ್ಮಲ್ಲಿ ನೋಡೋದಿಲ್ಲ ನಾವು. ಸೊ ನಮ್ಮಲ್ಲೇ ಎಷ್ಟೋ ದೋಷಗಳಿದೆ, ಹಾಗಾಗಿ ನನಗೆ ಎಲ್ಲೋ ಇದು ಮಾಡೋಕ್ಕಾಗೋದು. ಹಾಗೆ ಆಗ್ಬೋದು ಒಂದೊಂದ್ಸಲ ಆ ಥರ ಭಗವಂತನ ಸೃಷ್ಟಿ ಮಾಡಿ ಸನ್ನಿವೇಶಗಳು, ಒಂದು ಕಡೆ ಇನ್ನೊಂದು ಕಡೆ ಓಕೆ ಫೈನ್, ಇಲ್ಲ ಇನ್ನೊಂದು ಕಡೆ ಓಕೆ ಫೈನ್ ಅಷ್ಟೇ. ಸೊ ಅದೇ ಒಂದು ಇದು ಅಂತ ಒಂದು ಅಂತ. ಸೊ ಆಮೇಲೆ ಭಕ್ತರ ಸಂಘ ನೀವೆಲ್ಲೋದ್ರು, ಶಿಲ ಪ್ರಭುಪಾದ ಮಾಡೋ ಸಂಸ್ಥೆ ಜಾಬ್ ಮೇಲೆ ಹೋದ್ರು ಕೂಡ, ಬೇರೆ ಬೇರೆ ನಗರಗಳಿಗೆ ಹೋದ್ರು, ಬೇರೆ ಇಲ್ಲಿ ಹೋದ್ರು, ಅಲ್ಲೂ ಭಕ್ತರಿದ್ದಾರೆ. ಸೊ ನೀವು ಅವ್ರ ಜೊತೆ ನೀವು ಒಂದು ಸಂಘ ಮಾಡ್ಕೊಂಡು ನೀವಲ್ಲಿ ಅಭ್ಯಾಸ ಮಾಡ್ಬೋದು ನೀವು. ಸೊ ಎಲ್ಲ ಕಡೆ ಇದೆ, ವಿಶ್ವಾದ್ಯಂತ ಶಿಲ ಪ್ರಭುಪಾದರು ಈ ಸಂಘ ಮಾಡೋದು, ಭಕ್ತರು ಎಲ್ಲ ಕಡೆ ಎಲ್ಲೆಡೆ ಇದ್ದಾರೆ. ಸೊ ಎಲ್ಲಿ ಹೋದ್ರು ನೀವು ಅಲ್ಲಿ ಭಕ್ತರು ಸಿಗ್ತಾರೆ ನಿಮ್ಗೆ, ಅವರೊಟ್ಟಿಗೆ ನೀವು ಒಂದು ಸಂಪರ್ಕ ಮಾಡ್ಕೊಂಡು, ನೀವು ಸಂಬಂಧ ಬೆಳೆಸ್ಕೊಂಡು ನೀವು ಭಕ್ತಿಯಲ್ಲಿ ಪ್ರಚಾರ ಕಾರ್ಯಗಳಲ್ಲಿ ತೊಡಗಬಹುದು. ಸೊ ಇದು ಅಷ್ಟೊಂದು ಅವಕಾಶ ಶಿಲ ಪ್ರಭುಪಾದರು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇಲ್ಲಿ ಮುಖ್ಯವಾದದ್ದು ಭಕ್ತರ ಸಂಘದಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು, ಹಾಗೆ ಮುಂದುವರಿಸಬೇಕು ನಾವು. ಹರೇ ಕೃಷ್ಣ.